Dance, mommy dance. Dance, mommy dance. Dance, mommy dance. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರುವಂಥದ್ದು ಅಬ್ಸಲ್ಯೂಟ್ಲಿ ದ ನಂಬರ್ ಒನ್ ಚಾನಲ್ ಆಫ್ ಕೋಸ್ಟಲ್ ಕರ್ನಾಟಕ, ದಟ್ ಇಸ್ ನಮ್ಮ ಟಿವಿ. ಅದ್ರಲ್ಲಿ ಬರ್ತಾ ಇರುವಂಥದ್ದು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ದಾರಿ ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2. ತುಂಬಾನೇ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಒಂದು ಅದ್ಭುತವಾಗಿರುವಂತಹ ವೇದಿಕೆ. ತಾಯಂದಿರಿಗೋಸ್ಕರ ನಾವು ಏನ್ ಮಾಡ್ತೀವಿ ಅಂತ ಯಾರಾದ್ರೂ ನಮ್ಮ ಹತ್ರ ಕೇಳಿದ್ರೆ ಖಂಡಿತ ಉತ್ತರ ಇರೋದಿಲ್ಲ, ಆದರೆ ಆ ಪ್ರಶ್ನೆಗೆ ಉತ್ತರ ಕೊಡೋವಂಥ ಒಂದು ಸಮಯ ಬಂದಿದೆ ಅಂತ ಹೇಳಬೇಕು. ತಾಯಂದಿರಿಗೋಸ್ಕರ ನೀವೇನು ಮಾಡಿದ್ದೀರಾ ಅಂತ ನಮ್ಮ ಟಿವಿ ಹತ್ರ ಯಾರಾದರೂ ಕೇಳಿದ್ರೆ ಇಂಥ ಒಂದು ಅದ್ಭುತವಾಗಿರುವಂತಹ ವೇದಿಕೆಯನ್ನು ಅವ್ರಿಗೋಸ್ಕರ ಕೊಟ್ಟಿದ್ದೀವಿ ಅನ್ನೋವಂಥ ಒಂದು ಉತ್ತರ ನಮ್ಮ ಹತ್ರ ಇರುತ್ತೆ. ಸೊ ಇದರ ಒಂದು ಭಾಗ ಆಗೋದಕ್ಕೆ ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವತ್ತಂತೂ ನಾನು ಖಂಡಿತವಾಗ್ಲೂ ಇವರ ಕಾಸ್ಟ್ಯೂಮ್ ಬಗ್ಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು. ಯಾಕೆ ಅಂದರೆ ಎವ್ರಿ ಡೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ, ಒಂದು ಸ್ವಲ್ಪ ವಿಭಿನ್ನವಾಗಿ ಅನರ್ಕಲಿ ಥರ ಎಲ್ಲ ಬರ್ತಾರೆ. ಬಟ್ ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಸಾರಿ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಜುಮ್ಕಾಲೆ ಎಲ್ಲ ಹಾಕ್ಕೊಂಡಿದ್ದಾರೆ. ಫ್ಲವರ್ ಕಿವಿಗಿಡೋ ಬದಲು ತಲೆಗಿಟ್ಟಿದ್ದಾರೆ. ಆ್ಯಂಡ್ ಸಿಂದೂರ್, ದ್ಯಾಟ್ ಇಸ್ ರಿಯಲಿ ಗುಡ್, ಯಾರ್ ಲುಕಿಂಗ್ ರಿಯಲಿ ಗುಡ್. एक चुटकी सिंदूर की कीमत तुम क्या जानो रूपेश बाबू. ईश्वर का वरदान होता है एक चुटकी सिंदूर. हर औरत का ख्वाब होता है एक चुटकी सिंदूर. हर सुहागन की सर की ताज होता है एक चुटकी सिंदूर. बसंती नाच, क्या हो गया रे बसंती, तुझे क्या हो गया? आज क्यों ओवर एक्टिंग कर रहे हैं? ಅತ್ತಿ ಬಸಂತಿ ಓಲು ಈ ಫಿಲ್ಮ್ ಓಲು ಒಂದು ಪಿಕ್ಚರ್ ತೂತಾರೆ ರೀ ಅಪ್ಪ. ನಾನು ಟ್ರೇಲರ್ ತೂತಿ ನಾವು ಒಂಜೇನೇನೆ ರಡ್ಲ. ಅಂಡ್ ಬಟ್ ತುಲೆ ಕೆಲವರು ನ್ಯಾಚುರಲ್ ಆದಿ ಅನ್ನಲಕ ಆಕ್ಟಿಂಗ್ ಮಲ್ಪೇರು, ಕೆಲವರು ಆಕ್ಟಿಂಗ್ ಮಲ್ಪಿರ್ಬೋದು. ಇಟ್ ಇಸ್ ಓವರ್ ಆಕ್ಟಿಂಗ್ ಮಲ್ಪೇರು. ದಟ್ ಇಸ್ ದಿಸ್ ಒನ್. ರೂಪೇಶ್ ಇರಗೆ ಆಕ್ಚುअल ಒಂದು ಫೌಂಡೇಶನ್ ಗೊತ್ತು ಜಿ. ದಾಗೋಸ್ಕರ ಈ ನಮ್ನೆ ಈ ಸ್ಟೇಜ್ ಗೆ ಬರ್ಪನ ಮಾತ ಮಮ್ಮೀಸ್ ಗೆ ಆಕ್ಟಿಂಗ್ ದ ಕೀಡ ತುಚ್ಚುದುಂಡು. ಬಟ್ ಇದು ದಾಗ್ ಈ ನಮ್ನೆ ಆಕ್ಟಿಂಗ್ ಮಲ್ತೊಂದಿಲ್ಲ ರೀ, ಬುಲ್ಪ ಒಂದಿಲ್ಲ ರೀ. ಬುಲ್ಪ ಒಂದಿಜ್ಜಿ ಪ್ಲೀಸ್ ಲಿಸನ್. ಕಾನ್ಸೆಪ್ಟ್ ಸೆಮಿಫೈನಲ್ ರೌಂಡ್ ಇಲ್ಲ 11 ಮಮ್ಮೀಸ್ ಬರೋಂದುಲ್ಲೇರಿ ಬೇತೆ ಬೇತೆ ಹೀರೋಯಿನ್ ಅಟೈರ್ಡ್, ಫುಲ್ ಆಕ್ಟಿಂಗ್, ಫುಲ್ ಟು ಡಾನ್ಸ್. ದಟ್ ಇಸ್ ಅ ಕಾನ್ಸೆಪ್ಟ್. ಓಕೆ, ಹೀರೋಯಿನ್ ಬಂದ್ಬಂಚನ ಕಾನ್ಸೆಪ್ಟ್ ಗೋಸ್ಕರ ಡೈಲಾಗ್ ಬರೆದು ಕಲ್ತಿದ್ದೆ. बिल्ड अप कर दिन डायलॉग आते. दैट इज ट्रूथ. हर औरत की ख्वाब होती है एक चुटकी सिंदूर. ಸಿಂದೂರ್, ಬಸ್ ಸಿಂದೂರ್, ಬಸ್ ಬಸ್ ಸಿಂದೂರ್. ಓಕೆ, ಸೂಪರ್ ಆಗಿರುವಂಥ ಡೈಲಾಗ್ ಮೂಲಕ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಹೀರೋಯಿನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಈ ಒಂದು ಸೆಮಿ ಫಿನಾಲೆಯನ್ನ ನಾವು ಶುರು ಮಾಡ್ತಾ ಇದ್ವಿ. ಅದರಲ್ಲಿ ಸ್ಯಾಂಡಲ್ವುಡ್ ಕೂಡ ಬರ್ಬೋದು, ಬಾಲಿವುಡ್ ಕೂಡ ಬರ್ಬೋದು, ಮಾಲಿವುಡ್ ಕೂಡ ಬರ್ಬೋದು, ಟಾಲಿವುಡ್ ಕೂಡ ಬರ್ಬೋದು, ಯಾವ ವುಡ್ ಬೇಕಾದರೂ ಬರಬಹುದು. ಆದರೆ ನಾಯಕಿ ಅಥವಾ ಹೀರೋಯಿನ್ ಇಸ್ ದ ಕಾನ್ಸೆಪ್ಟ್. ನಾನಂತೂ ಎವರ್ ರೆಡಿ ಆ್ಯಂಡ್ ಇವರಂತೂ ರೆಡಿ ಆಗಿದ್ದಾರೆ. ಅದರ ಜೊತೆಗೆ ನಮ್ಮ ಜೊತೆ ಇರಬೇಕಾದಂಥವರು ಜಡ್ಜಸ್, 3 ಜನ ಜಡ್ಜಸ್. ಅವರವರಲ್ಲೇ ಕಾಂಪ್ರಮೈಸ್ ಆಗಿ ಲೆಟ್ಸ್ ವೋಟ್ ಫಾರ್ ಪೀಸ್. ಎಲ್ಲರೂ ವೈಟ್ ಅಲ್ಲಿ ಬಂದಿದ್ದಾರೆ. ವೈಟ್ ಅದು ಏನ್ ವಿಷಯ ಗೊತ್ತಾ ನಿಮಗೆ? ಅವ್ರಿಗೆ ಅಂದ್ರೆ ಅವರು ನಮ್ಮನ್ನ ಕಾಲೆಳೆಯೋದಕ್ಕೆ ಬಂದ್ರು. ನೀವೆಲ್ಲ ಟೀಮ್ ಮಾಡ್ಕೊಂಡು ಇವಾಗ ಅವ್ರಿಗೆ ಆಯ್ತು ಇವ್ರ ಜೊತೆ ಆಗಲ್ಲ, ಸಮುದ್ರಕ್ಕೆ ನೀರ್ ಹಾಕಿದ್ರೆ ನೀರ್ ಖಾಲಿ ಆಗುತ್ತೆ ಅಂತ. ಸೊ ಹಾಗಾಗಿ ಅವರು ಶಾಂತಿ ಸೂತಕ ಸಭೆಗೆ ಬಂದಿದ್ದಾರೆ. ಎಸ್, ಸ್ವಲ್ಪ ಚೇಂಜಸ್ ಇದೆ. ಅಂದ್ರೆ ನೀವು ಅವ್ರವ್ರ ಮಧ್ಯದಲ್ಲಿ ಬಿರುಕು ಮಾಡ್ಬೇಕಂತ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತೀರಾ, ಆದ್ರೆ ನಾವು 3 ಜನ ಒಂದೇ ಅಂತ ಟೀಮ್ ಅಪ್ ಮಾಡಿ ಯೂನಿಟಿ ತೋರಿಸ್ತಾ ಇದ್ದೀವಿ. ಒಂದು ವಿಷಯ ಏನ್ ಗೊತ್ತಾ, ನೀವು ಟೀಮ್ ಯಾರಿರೋದು? ಕುರಿಗಳು ಬರೋದು ಟೀಮಲ್ಲಿ, ದನಗಳು ಬರೋದು ಟೀಮಲ್ಲಿ, ನರಿಗಳು ಬರೋದು ಟೀಮಲ್ಲಿ, ಸಿಂಹ ಹುಲಿ ಎಲ್ಲ ಬರೋದು ಸಿಂಗಲ್ ಆಗಿ. ಸೊ ಸಿಂಹ ಯಾವತ್ತು ಸಿಂಗಲ್ ಆಗಿರುತ್ತೆ. ಅಂಡ್ ವೆಲ್ಕಮ್ ಮಾಡೋಣ. ಫಸ್ಟ್ ಆಫ್ ಆಲ್ ನಮ್ಮ ಜೊತೆ ಇರುವಂಥವ್ರು ನಮ್ಮೆಲ್ಲರ ಪ್ರೀತಿಯ ಎಲ್ಲರ ಒಂದು ಕೇರ್ ಟೇಕರ್ ಅಂತ ಹೇಳಬಹುದು. ದ ಡಾಕ್ಟರ್ ಆಫ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ದಟ್ ಇಸ್ ನಾನ್ ಅದರ್ ದ್ಯಾನ್ ಅರುಣ್ ಆಳ್ವ ಸರ್. ವೆಲ್ಕಮ್ ಟು ದ ಶೋ. ನಮ್ಮ ಜೂನಿಯರ್ ಪ್ರಭುದೇವ ಅಂತ ಹೇಳ್ತೇವೆ, ಆದ್ರೂ ನಮ್ಗೆಲ್ರಿಗೂ ಸೀನಿಯರ್ ಆಗಿದ್ದಾರೆ. ಅರುಣ್ ಸರ್, ವೆಲ್ಕಮ್ ಟು ದ ಶೋ. ಅದರ ಜೊತೆಗೆ ವೆರಿ ಬ್ಯೂಟಿಫುಲ್ ಆಲ್ ಇನ್ ವೈಟ್ ಆ್ಯಂಡ್ ಕ್ಯೂಟ್ ಲಿಟಲ್ ಸ್ಮೈಲ್ ಬೀಡಿದ ಪೊಂಡು ಪವಿತ್ರ ಇದೀಗ ಇನ್ನಷ್ಟು ಹೊಸ ಫಿಲ್ಮ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಅದು ಅಪ್ಪಗೆಲ್ಲ ಬೀಡಿ ಕಟ್ರೆ ಗೊತ್ತಿತ್ತು ಜಿಗೆ. ದಟ್ ಇಸ್ ಓನ್ಲಿ ಫಾರ್ ದ ನೇಮ್. Thank you so much. Anyways, very beautiful, smiling and laughing, ಚಿರಶ್ರೀ ಅಂಚನ್.
ಆ್ಯಂಡ್ ಆರ್ ವೈಟ್ ಬಾಡ್ದಿರಂದು ಅರ್ನಬ ಹಿಡಿತ್ನಲ್ಲ ವೈಟ್ ಬಾಡ್ದಿರು ದಟ್ ಇಸ್ ನಾನ್ ಅದು ದ್ಯಾನ್ ನಮ್ಮ ಒಂಜಿ ಬಾಲಿವುಡ್ ಮಲ್ಲ ಪುದರ್ ಮಲ್ತೊಂದು ಪುನಂಚನ ಅಂಚನೆ ಕೊಂಕಣಿ ಮೂವಿದ ಹೀರೋಯಿನ್ ಅಂಚುನ ಆಲ್ಟನ್ ಮಾಸ್ಕರೇನಸ್ ವೆಲ್ಕಮ್ ಟು ದ ಶೋ. ಅದು ರೂಪೇಶ್ ಎಂಚ ಡಿಸೈಡ್ ಮಲ್ತಿಪ್ಪೇರು ಚಿರಶ್ರೀಡಮನಿ ಕೇಂದ್ ವಿಷಯ ಆತಲೆ ವಿಷಯದಾದ ಬಂಡೈತೆ ಚಿರಶ್ರೀಗೆ ನಂಬರ್ ಎಂಚ ದಿಕ್ಕದನ್ ಗೊತ್ತುಜಿ ಚಿರಶ್ರೀನ ಮೆಸೇಜ್ ಮಲ್ಕೆ ಎಂದಿಪ್ಪೇರು ಎಲ್ಲ ಹೋಗಿ ಡ್ರೆಸ್ ಪಾಡ್ನು ಆರು ವೈಟ್ ಬಂದು ಅಂಚ ಮೇರೆ ಮ್ಯಾಚಿಂಗ್ ಆವಡ್ರಿಂದ ಮೇರ್ಲ ವೈಟ್ ಪಾಡ ಬೈದಿನಿ ಆನ ಮೇರೆ ಗೊತ್ತುಜಿ ಅಪ್ಪದ ಮಿಟ 64 ಇಂಚಿನ ಮೆಸೇಜ್ ಮಲ್ಕೆ ಅಯ್ಯೋ ವಾಟ್ ಈಸ್ ಹ್ಯಾಪನಿಂಗ್ ಈ ತುಲೆ ಒಂಜಿ ಪನ್ಪೆ ಅವು ತುಲೆ ಆರ್ ಸೌಜನ್ಯ ಮೇಡಮ್ ಅವ್ರ ದಾದಾಗುತ್ತನೆ ಆರ್ನ ಎಕ್ಸ್ಪೀರಿಯನ್ಸ್ ಆರ್ ಪನ್ನಿ ಆರ್ ನಂಬರ್ ಕೇನ್ ವೇರು ನಮ್ಮ ಕೇನಂದೆ ನಮಗ್ ತಿಕ್ಕೊಂಡು ಗೊತ್ತಾಗತ್ತೆ ಓ ಏರಿಯಾಗೆ ದಿಕ್ಕೊಂಡು ಅವಾಗ ದಿಕ್ಕೊಂಡು ಇತೆ ನಮ್ಮ ಕೇಂಡಲ ಆರ್ ಕೇನು ಲತ್ತು ಎಲ್ಟನ್ ಕೊರ್ಲೆ ಪಡದು ದಾದೇವು ಈ ಕೇನು ಅನ್ನ ನಟ್ಟು ನೆಂಜಿನ ಸರ್ ಮುನುಲ್ಲ ಯಾ ವಾನಮ್ನೆ ಆಕ್ಟಿಂಗ್ ಸರಿ ವಾ ಸೂಪರ್ ಸರಿ ಈ ಪ್ರಾಯಟ್ಲ ಮಲ್ಲ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮೊಟ್ಟು ಕುಡೊಂಜಿ ಗೆಸ್ಟ್ ಜೋಜ್ ಆದ್ ಬೈದಿರಿ ಎಸ್ ಆರ್ ಎಂಕ್ ಫೋನ್ ಮಲ್ತಿತ್ತೇರಿ ಇರ್ದಾದೆ ಬಾಡ್ನಿ ಅನ್ಪಂಡೆ ಬ್ಲೂ ಸಾರಿ ಅಂಚ ಎಂಕಲ್ ಟೀಮ್ ಅಪ್ ಆತ ಯಾನೇರಿಗೆ ಫೋನ್ ಬ್ಲೂ ಇರ್ ಏರೆಗ್ಲ ಫೋನ್ ಮಲ್ತಿಚಾರ ಆತ ಮಂತಿದೇರು ಮನ್ ದಾಯಕ್ ಮಂತಿಚೇರು ಮಾತ ಫೋನ್ ಅಲ್ಪನ ಆರ್ಲ ಮಂತಿದೇರು ನೆನಪುಂಡ ಗ್ರೂಪ್ ರೌಂಡ್ ಒಂಜಿ ಟೀಮ್ ಬತ್ತಿತ್ತು ಏರ್ನ ಆ ಏರ್ನ ಟ್ರಾನ್ಸ್ಜೆಂಡರ್ ಒಂಜಿ ಗ್ರೂಪ್ ಬತ್ತಿತ್ತು ಅಕ್ಲೆ ಫೋನ್ ಮಂತದ ಪಿಂಕ್ ಪಾಡ್ದ ಯಾನಂದೆ ಎಕ್ಸಾಕ್ಟ್ಲಿ ದಟ್ ಇಸ್ ರೈಟ್ ಯಾನ್ ಕೇನ ನಿಕ್ಲೆ ಗೇರ್ ಆವೊಂದು ಅಕ್ಲೆ ಬಂದಿರ್ ಜಡ್ಜಸ್ ಆವೊಂದು ನಿಕ್ಲೆ ತೂವಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಂಕುಲ್ ದಾದ ಬಂಡ ಒಂಜಿ ಪ್ರೋಗ್ರಾಮ್ ಎಡ್ಡೆ ಓಡ್ ಬಂಡದು ಎಂಕುಲ್ ಒಂಜಿ ಡಿಸ್ಕಷನ್ ಕೋಆರ್ಡಿನೇಷನ್ ಜಡ್ಜ್ಮೆಂಟ್ ಆವಡ್ ಟೀಮ್ ವೈಸ್ ಆವಡ್ ನಿಕ್ಲೆ ಮೂಜನ ಒಂಜಿ ಅಂಚಿನ ನಿಕ್ಕುಲ್ಲ ಒಂಜಿ ಕೇಂದ್ರದ ಡ್ರೆಸ್ ಮಂತು ನುಪ್ಪರ್ ಆಗ ಒಂಜಿ ಕೆಲಸ ಆಪುನ್ ಪ್ರೋಗ್ರಾಮ್ ಆಯ್ ಬೊಕ್ಕ ಪೇಮೆಂಟ್ ಬುಡ್ನ ಆ ಮನುಷ್ಯಗೆ ಪ್ರೋಗ್ರಾಮ್ ಎಡ್ಡೆ ಆವಡ್ ಬಂಡ ತಿನ್ಪಿನಿ ಸರ್ ಸರ್ ಯಾನ್ ಅವೇ ಸರ್ ತಿನ್ಪಿನ ಒಂಜಿ ಪೇಮೆಂಟ್ ತಿನ್ಪಿನಿ ಪೇಮೆಂಟ್ ಓಕೆ ನಿಖಿಲ್ ಕಾಂಪ್ರಮೈಸ್ ಮಲ್ತೊಂದಿಪ್ಲೆ ಎಂಗ್ಲ ಗೆಸ್ಟ್ ಜಡ್ಜ್ ಬಾರಿ ಶೋಕ್ ತೋಜೊಂದುಲ್ಲೇರು ಟೋಟ್ಲಿ ಇನ್ ಬ್ಲೂ ಸೈಡ್ ಟು ಡಾನ್ಸ್ ಅಮ್ಮಂದಿರ ಅಡ್ಡ ಸುವರ್ಣ ಚಾನೆಲ್ ಅಲ್ಲಿ ಬಂದಂತಹ ಮಮ್ಮೀಸ್ ಡಾನ್ಸ್ ಕಾಂಪಿಟಿಷನ್ ಅಲ್ಲಿ ರನ್ನರ್ ಅಪ್ ಆಗಿ ವಿನ್ ಆದಂತಹ ವಿನ್ನರ್ ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ನ ಗೆಸ್ಟ್ ಜಡ್ಜ್ ಸರಿತಾ ಪ್ರಸಾದ್ ಕೊಟ್ಟಾರಿ ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ದಾರೆ ಮಂಗಳೂರವರೇ ಹೋಗಿ ಬೆಂಗಳೂರಲ್ಲಿದ್ರು ಕೂಡ ಈಗ ಗೆಸ್ಟ್ ಆಗಿ ನಮ್ಮ ಜೊತೆ ಇದ್ದಾರೆ ವಾರ್ಮ್ ವೆಲ್ಕಮ್ ಟು Sun Pure Dance Mummy Dance Season 2. Yes, thank you so much for being with us. Yes. Thank you. Yes, thank you so much. And ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಒಂದು ಕೋರ್ಟಲ್ಲಿ ಹೆಂಗಿರುತ್ತೆ ಅಂದ್ರೆ ಜಡ್ಜ್ ಮುಂದೆ ಆರೋಪಿ ಆಗಿರಲಿ ವಕೀಲ ಆಗಿರಲಿ ಅವ್ರಿಗೆ ಅವಕಾಶ ಇರುತ್ತೆ ಏನಾದರೂ ಹೇಳಿದ್ರೆ ಬಟ್ ಇಲ್ಲಿ ನೀವೇ ಮಾತಾಡ್ತೀರ ನಮ್ಗೆ ಅವಕಾಶ ಸಿಗೋದಿಲ್ಲ ನಾನು ಏನಾದರೂ ಉತ್ತರ ಇದ್ರೆ ಫೇಸ್ಬುಕ್ ಅಲ್ಲಿ ಕೊಡ್ತೀನಿ ನಿಮಗೆ ನೋ ಪ್ರಾಬ್ಲಮ್ ಇಟ್ ಆಲ್ ಅಲ್ಲ ಯಾರಾದ್ರೂ ನೀವು ಇದನ್ನ ಹೇಳಿದ್ರೆ ನಮ್ಗೆ ಡೆಫಿನೆಟ್ಲಿ ಗ್ಯಾರಂಟಿ ಸಾಧ್ಯ ಇಲ್ಲ ಯಾಕಂದ್ರೆ ರೂಪೇಶಿಗೆ ಮಾತಾಡ್ಲಿಕ್ಕೆ ಯಾರಾದ್ರೂ ಬಿಟ್ಟಿಲ್ಲ ಅಂದ್ರೆ ಅವರಿಗೆ ಅಲ್ಲ ಇವಾಗ 1 ಗಂಟೆ ಶೋ 50 ನಿಮಿಷ ನಾವು ಮಾತಾಡ್ಬಿಟ್ಟಾಯ್ತು ಇನ್ನೊಂದು 10 ನಿಮಿಷ ಡ್ಯಾನ್ಸ್ ಮಾಡ್ಲಿ ಅವರು ಓಕೆ ಹಾಗಾಗಿ ಯಾ ಪನ್ಪಿನಿ ನಂಬರ್ ಅಂತ ತಿಕ್ಕುಜಿ ಇತ್ತೆ ಕೂಡ ಐಟಿಲ ಪ್ರಮೋಷನ್ ಮಲ್ಪನು ಫೇಸ್ಬುಕ್ ಡನ್ ರಿಪ್ಲೈ ಮಲ್ಪೆ ಪಂಡ ರಿಕ್ವೆಸ್ಟ್ ಕಡ ಪುಡ್ಲೆ ನಾನು ಆಕ್ಸೆಪ್ಟ್ ಮಲ್ಪೆನ್ ದಾಗ್ ತುಲೆ ಒಂಜಿ ಮುಗ್ದಾಗಿ ಕಲ್ಪ ಒಂದಿಲ್ಲ ಎಂತೆಂಚ ಪಟಾಯಿಸ ಅವಡು ಫೇಸ್ಬುಕ್ ಕೂಡ ಉಲ್ಲೆ ಬಂಡದೆ ಪನ್ಪಿನಿ ನಾ ರಿಕ್ವೆಸ್ಟ್ ಕಡ ಪುಡ್ಲೆ ನಾನು ಆಕ್ಸೆಪ್ಟ್ ಮಲ್ಪೆನ್ ಓಕೆ ಅವು ಪೂರ ಇರು ಸರಿ ಶೂಟಿಂಗ್ ಇರಕ್ಕೆ ಆಗಬೇಕಾದ್ರೆ ಮಾತಾಡ್ತೀನಿ ಇಲ್ಲಡೆ ಬೋರ್ಡ್ ಬಡದಿಲ್ಲ ರೀ ಇರ್ ಮಾತಾಡೆ ಪಂಡು ಕೊಡೋದಿಲ್ಲ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ದ ಶೋ Yes, before we start the show, we have to recognize our sponsors of the show, mainly Exactly. our title sponsors. Chemical free processed sun pure refined sunflower oil ಇವರು ನಮ್ಮ ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ. A big thank you to our big sponsors. ಇದರ ಜೊತೆ this program Sun Pure Dance Mummy Dance Season 2 powered by Ghadi Detergent, propepo.com ಹಾಗೂ Citadel Developers. ಇವರ ಜೊತೆಗೆ ನಮ್ಮ co-sponsors ಇದ್ದಾರೆ ಅರುಣಾ ಮಸಾಲಾ, Mangalore Silks, ಜನಪ್ರಿಯ ರೈಸ್ ಕಾರ್ಪೊರೇಷನ್, we have Maestro Interiors and bhumivillas.com. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ we start today's episode. ಓಕೆ ಹಾಗಾದ್ರೆ ಇವತ್ತು ಬರ್ತಾ ಇರೋರು ಯಾರು ಅಂಡ್ ಯಾರ ತರ ಆಕ್ಟಿಂಗ್ ಮಾಡ್ದಾಗ ಬರ್ತಾ ಇದಾರೆ ಇಲ್ಲಿ ಓಕೆ ಈಗ ಬರುವಂತ ಮಮ್ಮಿಯ ಹೆಸರು ಹೇಳಲಿಕ್ಕಿಲ್ಲ ವಿಲ್ ಓನ್ಲಿ ರಿವೀಲ್ ದಿ ಆಕ್ಟ್ರೆಸ್ ಯಾರು ಅವರೇನಿಲ್ಲ ಆದರೆ ಅವರ ಹೆಸರು ಒಂದು ಸ್ಯಾಂಡಲ್ವುಡ್ ಅಲ್ಲಿ ಇನ್ನೂ ಮೆಮರಿ ಆಗಿದೆ ಬಿಕಾಸ್ ಶೀಸ್ ಅ fantastic dancer, she's a fantastic actor. So first presenting before you the mummy representing Saundarya.
ಬಾರಾ ಸನಿಹಕ್ಕೆ ಬಾರಾ ಬಾರಾ ಸನಿಹಕ್ಕೆ ಬಾರಾ ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ ನನ್ನ ವ್ಯಥೆಯೆಲ್ಲ ಮನಸಾರೆ ನೀ ಕೇಳೆಯ ಬಾರೋ ನೀ ಬೇಗ ಈ ವೇಳೆ ಮನದ ದುಗುಡ ತುಮುಲಾಡಿಸಿ ನಲಿಸಲು ಬಾರಾ ಸುಂದರವದನ ಸುಂದರವದನ ಅಭಿನವ ಮದನ ರಸಮಯ ಲೋಕ ನಮದೇ ಬಾ ಬಳಿ ಸೇರಲು ಹೀಗೆ ನಡುಗುವೆಯ ಸುಖ ನೀಡಲು ನೀನು ಹೆದರುವೆಯ ಸಾಕು ನಿನ್ನ ತಳಮಳ ಒಲವ ನೆನಪು ಪುಳಕ ನೀಡಿ ಕರೆಯಲು ತೋಂ 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 ಬಾರಾ ಹೌಲ ಹೌಲ ತಜ್ಜಂ ತಜಂ ತರ್ಗಡ ತಜ್ಜಂ ತಜಂ ತಗದರ್ಗಡ ತಗದ ತಜ್ಜಂ ತಜಂ ತಕಿಟತ ಯಾರು ನೀನು ಹೇಳೋ ನೆನೆರೋ ನಾಗವಲ್ಲಿ ಪಳೆ ಏರ್ ಬೈದಿನಿ ಮೇಟ್ ಏರ್ ಬೈದಿನಿ ಪಳೆ ಎಂಚ ಉಲ್ಲಾರ ಅಯ್ಯೋ ಅರುಣಲ್ಲ ಸರ್ ಬೈದಿನಿ ನಾನು ಎಂಚಲ್ಲರನ್ ಕಿವನು ಕುಲಲ್ಲ ಓಕೆ ನಾನು ಹುಷಾರಿಲ್ಲ ಪರಿಸೋಕ್ ಮಲ್ತಾರೆ ಕೆಂಗ ಬಾಕಿ ತಗೊಳ್ಳೆ ಟೆನ್ಷನ್ ಪಳ್ಳೆ ಅರುಣಲ್ಲ ಸರ್ ಈರೇ ಬನ್ನೆ ಈರೇ ಬೈದರ್ ಮೇಟಿ ಎಂಚಾನಿರಗೆ ಓವರ್ ಆಲ್ ಪ್ಲೀಸ್ ಕೃತಿ ಎಂಚೊಲ್ಲರು ಹುಷಾರಿಲ್ಲ ಹೇಳಿ ಹುಷಾರಿಲ್ಲ ಅಂತ ಅದೇ ಸ್ಟೈಲಲ್ಲಿ ಹೇಳಿ ಹುಷಾರಿದ್ದೀನಿ ಅಂತ ನಾವು ಹುಷಾರಿದ್ದೀನಿ ಬಾಕಿದ ಬಗಲ್ಲೇ ಪಳ್ಳೆ ಸಾರಿ ಪಳ್ಳೆ ಬಾಕಿದ ಪಳ್ಳೆ ಐಮ್ ರಿಯಲಿ ಸಾರಿ ಪಳ್ಳೆ ಪಳ್ಳೆ ನಾನು ಫೀಲ್ಡ್ ಪಣ್ಣು ಐಮ್ ರಿಯಲಿ ಸಾರಿ ಓಕೆ ಓಕೆ ಕೃತಿ ಮ್ಯಾಮ್ ಏನು ಹೇಳುದು ಅಂತೆಲ್ಲ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಬ್ಯಾಡ್ ಆಗಿತ್ತಾ? ನಿಮ್ಮ ಬ್ಯಾಡ್ ಅನ್ನು ನೋಡಿ ಅವ್ರು ಮ್ಯಾಡ್ ಆಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಳಿ ಸರ್. ನಾನು ಮ್ಯಾಡ್ ಆಗಿ ಟಚ್ ಮಾಡಿದ್ದೀನಿ. ಓಕೆ, ಸೌಂದರ್ಯ ಅವರದ್ದು ಒಂದು ಈ ಮೂವಿ ಎಷ್ಟು ಹಿಟ್ ಆಗಿತ್ತು ಅಂತೇಳಿ ಬರೀ ಸೌಂದರ್ಯ ಅವರ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಅಂದರೆ ಅವರು ಲೈಫಲ್ಲಿ ಮಾಡಿದ ಒಂದು ಇಷ್ಟು ಫಿಲ್ಮಲ್ಲಿ ಇದೊಂದು ಬೆಸ್ಟ್ ಮೂವಿ ಅವ್ರದ್ದು. ಇಟ್ಸ್ ದ ಲಾಸ್ಟ್. ಓಕೆ, ಸೊ ಅವ್ರದ್ದು 1.5 ನೀವು ಮಾಡ್ತಿದ್ರೆ ಒಳ್ಳೆಯದಾಗ್ತಿತ್ತು. ಬಟ್ ಬರೀ ಅವರು ಆ ಮುಖದಲ್ಲಿ ಬಂದ ಎಕ್ಸ್ಪ್ರೆಷನ್ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗಲಿಲ್ಲ. ಡ್ಯಾನ್ಸ್ ವೈಸು ವೀಕ್, ಎಕ್ಸ್ಪ್ರೆಷನ್ ಯಾಕೆಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ನೇ ಡ್ರಾಪ್ ಆಗಿತ್ತು. ಯಾಕೆಂದರೆ ಈ ಸಾಂಗಲ್ಲಿ ನೀವು ಎಕ್ಸ್ಪ್ರೆಷನ್ ಡ್ಯಾನ್ಸಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ನೀವು ಕೊಡ್ತಿದ್ರೆ ಒಂದು ಲೆವೆಲ್ಗೆ ಬರ್ತಿತ್ತು. ನನಗೆ ಈ ಪರ್ಫಾರ್ಮೆನ್ಸ್ ಖುಷಿಯಾಗಲಿಲ್ಲ. ಸಾರಿ, ಆಲ್ ದ ಬೆಸ್ಟ್. ಓಕೆ, ಸೊ ಹೇಗಿದ್ದೀರಾ ಅಂತ ಕೇಳಿ ಸ್ವಲ್ಪ ಬೇಸರ ಕೊಟ್ಬಿಟ್ರು. ನಾಗವಲ್ಲಿ 4.5 ಮೈಲಿ ದೂರ ಹೋಗಿರ್ತಾರೆ. ಎನಿವೇಸ್, ಇವಾಗ ಚಿರಶ್ರೀ ಅಂಚನ್ ಅವರೇ, ನಿಮ್ಮ ಪ್ರತಿರೂಪ ಇಲ್ಲಿ ನೋಡಿ ನಿಮಗೆ ಎಷ್ಟು ಖುಷಿ ಆಯಿತು? ಹಾಯ್ ಕೃತಿ. ಹಲೋ ಮ್ಯಾಮ್. ಇವತ್ತು ನರ್ವಸ್ ಆಯ್ತಾ?
ಅದು ಪ್ರತಿದಿನನೂ ಇದ್ದೇ ಇರುತ್ತೆ ನರ್ವಸ್ನೆಸ್. ಓಕೆ, ಸೊ ನಿಮ್ಮ ಡ್ಯಾನ್ಸ್ ಚೆನ್ನಾಗಿತ್ತು ಆ್ಯಂಡ್ ಅದೇ ಎಕ್ಸ್ಪ್ರೆಷನ್ ಇಟ್ ವಾಸ್ ಗೋಯಿಂಗ್ ಅಪ್ ಆ್ಯಂಡ್ ಡೌನ್, ಅಲ್ಲಿ ಸ್ವಲ್ಪ ಡ್ರಾಪ್ ಆಗ್ತಿತ್ತು ಆ್ಯಂಡ್ ಈವನ್ ದ ಸ್ಟೆಪ್ಸ್ ಯು ಆರ್ ನಾಟ್ ಕಂಪ್ಲೀಟಿಂಗ್ ದ ಸ್ಟೆಪ್ಸ್. ಕಾಸ್ಟ್ಯೂಮ್ ಎಟ್ ದ ಎಂಡ್. ಓಕೆ, ಆ್ಯಂಡ್ ಈ ಡ್ಯಾನ್ಸಿಗೆ ಇನ್ನೂ ಎನರ್ಜಿ ಬೇಕಾಗಿತ್ತು. ಸೊ ವಿಲ್ ಡೂ ಒನ್ ಥಿಂಗ್, ನಿಮ್ಮ ಎನರ್ಜಿ ಟೆಸ್ಟ್ ಮಾಡುವ. ಅಲ್ಲಿ ಫೋಟೋ ಹಾಕಿದ್ರಲ್ಲ, ಹಾಗೆ ರೂಪೇಶನ್ ಒಮ್ಮೆ ಹರಿರಿ. ರೂಪೇಶ್ ಹರಿಲಿಕ್ಕೆ ಎಂತ ಅದೊಂದು ಇದು ಬಟ್ಟೆ ಇದು ಅಲ್ವಾ? ಹರಿಬೇಕು ಅಂತಾದ್ರೆ ಹರಿಬಹುದು ಇಲ್ಲ, ಅಷ್ಟು ಒಳ್ಳೆ ಡ್ರೆಸ್ ನಂಗೆ ಹರಿಯೋಕ್ಕೆ ಮನ್ಸು ಬರ್ತದೆ ಅಲ್ವಾ? ನೋಡಿ, ಎಲ್ಲರೂ ನಿಮ್ ತರ ಇರಲ್ಲ ಚಿರಶ್ರೀ ಅವರೇ. ಭೂಮಿಲಿ 56% ಜನ ಒಳ್ಳೆಯವರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಹೇಳಿ. ಓಕೆ ಓಕೆ, ಅದೇ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನರ್ನಮುಗಿನ ಅವೇ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಆಲ್ಟನ್ ಮಸ್ಕರೇನ್ಸ್ ದಾದಾನ್ ಬಿರ್ಕೇನ್ಗಾಲಿ ದಾವಿಗ. Coming straight to the dance, energy was low for the character. Okay, 100% low ಇತ್ತು. ನಿಮ್ಮ ಸ್ಪಿನ್ಸ್ ತೆಗೆದ್ರಲ್ಲ, ದಟ್ ಈಸ್ ನಾಟ್ ಕ್ಲೀನ್. ಬಾಡಿ ಬ್ಯಾಲೆನ್ಸ್ ಇರಲಿಲ್ಲ. ಸ್ಪಿನ್ಸ್ ಎಲ್ಲಿ ತೆಗೆದ್ರೆ ನೀವು ಎಂಡ್ ಅಪ್ ದೇರ್. ಓಕೆ, ಸೊ ನೀವು ಸ್ಪಾಟ್ ಮಾಡ್ತಿಲ್ಲ. ಸ್ಪಿನ್ಸ್ ಆಗೋದಿಲ್ಲ. ಡೋಂಟ್ ಟೇಕ್ ಮೋರ್ ದೆನ್ 2 ಸ್ಪಿನ್ಸ್. ಟೇಕ್ 2 ನೈಸ್ ಸ್ಪಿನ್ಸ್, ಸಾಫ್ಟ್ ಟರ್ನ್ಸ್ ಆ್ಯಂಡ್ ಕಂಟಿನ್ಯೂ ದ ಸ್ಟೆಪ್ಸ್ ಮಾಡುವಾಗ ಕೂಡ ನಿಮ್ಮ ಕಂಪ್ಲೀಟ್ ಮಾಡ್ತಿಲ್ಲ, ಓಪನ್ ಅಪ್ ಆಗ್ತಿಲ್ಲ, ಒಳಗೆ ಡ್ಯಾನ್ಸ್ ಮಾಡ್ತಿದ್ದೀರಾ. ಓಕೆ, ದಿಸ್ ಇಸ್ ಸೆಮಿಫಿನಾಲೆ ರೌಂಡ್. ಐಸ್ ಸ್ಪೆಷಲಿ ಕ್ಲಾಸಿಕಲ್ ಮಾಡುವಾಗ ದ್ಯಾಟ್ ಮೂಮೆಂಟ್ ಶುಡ್ ರಿಜಿಸ್ಟರ್. ತೋರಿಸ್ಲಿಲ್ಲ. ಕ್ಯಾರೆಕ್ಟರ್ ವಾಸ್ ನೋ. ಈವನ್ ವೆನ್ ನೀವು ಹರಿದ್ರಲ್ಲ, ಅದು ಪೋಸ್ಟರ್ ಹರಿದ್ರಲ್ಲ, ನೋ ಎನರ್ಜಿ, ಫ್ಲ್ಯಾಟ್ ಎನರ್ಜಿ, ಫೀಲ್ ಬರಲಿಲ್ಲ. ಸೊ a little disappointed, so sorry, and hope you cross this line and semi-finale, and hope to see you in finale. Anyways, all the best and God bless. ಥ್ಯಾಂಕ್ ಯು. ಓಕೆ, ನೋ ಪ್ರಾಬ್ಲಮ್ ಅಟ್ ಆಲ್. ಏನಾಗುತ್ತೆ ಅಂದರೆ ಸೆಮಿಫಿನಾಲೆವರೆಗೆ ಬಂದಿದ್ದೀರಾ, ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀರಾ. ಈ ರೌಂಡಲ್ಲಿ ನೀವು ಎಷ್ಟೇ ಮಾಡಿದ್ರೂ ಕಡಿಮೆನೆ ಅಲ್ವಾ? ನಾವು ಬಿರಿಯಾನಿ ಎಕ್ಸ್ಪೆಕ್ಟ್ ಮಾಡುವಾಗ ಒಂದು ಸ್ವಲ್ಪ ಬಿರಿಯಾನಿ ಮಿಸ್ ಆಗಿ ಪಲಾವ್ ಸಿಕ್ಕಿದ್ರು ನಮ್ಗೆ ಸಾಕಾಗಲ್ಲ, ಹಂಗಾಗುತ್ತೆ. ಓಕೆನಾ? ಎನಿವೇಸ್, ನಮ್ಮ ಸರಿತಾ ಮೇಡಮ್ ಏನು ಹೇಳ್ತಾರೆ ಕೇಳೋಣ. ಡಾನ್ಸ್ ವೈಸ್ ಆ್ಯಕ್ಚುಲಿ ಇದು ಫುಲ್ ಕ್ಲಾಸಿಕಲ್ ಅಕಾರ್ಡಿಂಗ್ ಟು ಸೌಂದರ್ಯ. ನೀವು ಸೇಮ್ ಮಾಡೋದಂದರೆ ಶಿ ಇಸ್ ನಾಟ್ ಡನ್ ಫುಲ್ ಕ್ಲಾಸಿಕಲ್ ಡಾನ್ಸ್ ದೇರ್. I want to tell you this, in this song she is not done full classical. She has given a random movements. Semi no, it's like she is enenu bhuta mittal batana encha dance malpondu. So the pure classical mool actually according to the movie malpunanda, she has not done a pure classical dance. So she goes with that arrogant movements where the clean movements of classical will not come. That is what in this movie. But I found is the choreography would have been better. Choreography was very weak. The dance, what she's doing, okay, but the choreography would have been better and the energy level, then that actual soundarya, mait battina soundarya tojute. And second thing, beats. Every beat you were missing. Our photo partadai bokka, the song already started. Then you started the steps. And the second, the spinning, as it is said, you should point your eyes. There's a point. When you spin, you should point. A spot, yes. The spot has to be done when you spin. Appaga niklana spin correct barpundu. That is a mistake. Costume wise is good. Acting was good. Especially the choreography was very, very weak. Could have done a very good job in this. Because mai pura dance malpunaga jumma nodu ee song. This is my favorite song. ಸೊ ಜುಮ್ಮಾ ಬನ್ಪುನಂಚಿನ ಅತಿಚಿ. ಓಕೆ ವೀಕ್ಷಕರೇ, ನಮ್ಮ ಸರಿತಾ ಮ್ಯಾಮ್ ಅವರು ಹೇಳಿದ್ರು ಅವರ ಫೇವ್ರೆಟ್ ಸಾಂಗ್ ಅಂತ. ಹಾಗಿದ್ದ ಮೇಲೆ ಆ ಒಂದು ಫೇವ್ರೆಟ್ ಸಾಂಗ್ಗೆ ಅವರು ಡ್ಯಾನ್ಸ್ ಮಾಡದೇ ಇದ್ರೆ ಅದೊಂದು ದೊಡ್ಡ ಅನ್ಯಾಯ ಆಗುತ್ತೆ. ಸೊ ಅವ್ರು ಬಂದು ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋದ್ರಲ್ಲಿ ನಿಮಗೇನಾದ್ರೂ ಅಭ್ಯಂತರ ಇದ್ರೆ ಇಲ್ಲ ಅಂತ ಹೇಳಬೇಕು. ಓಕೆ, ದಯವಿಟ್ಟು ಒಂದ್ಸಲ ವೇದಿಕೆಗೆ ಬಂದು ಆ ಒಂದು ನೃತ್ಯವನ್ನ ಮಾಡಬೇಕು. ಅದ್ರ ಜೊತೆಗೆ ಮೇಯಲ್ಲಿ ಬರುವಂತ ದೆವ್ವಗಳು ದಯವಿಟ್ಟು ಬರಬೇಡಿ, ನೀವು ಅಲ್ಲೇ ಇರಿ. ಮೇಡಮ್ ಬನ್ನಿ ಪ್ಲೀಸ್. ಅರುಣ್ ಸರ್, ನೋ ಪ್ರಾಬ್ಲಮ್, ನೀವು ಬೇಡ, ಅವ್ರು ಬರಲಿ ಪ್ಲೀಸ್. ಥ್ಯಾಂಕ್ ಯು.
short break 2. Chemical free process Sun Pure refined sunflower oil presents Dance Mummy Dance Season 2 powered by Ghadi Detergent, Citadel Developers ಹಾಗೂ propipo.com. ನಮ್ಮ ಕಾರ್ಯಕ್ರಮದ co-sponsors ಆಗಿದ್ದಾರೆ ಅರುಣಾ ಮಸಾಲಾ, ಮ್ಯಾಂಗ್ಳೂರ್ ಸಿಲ್ಕ್ಸ್, ಜನಪ್ರಿಯ ರೈಸ್ ಕಾರ್ಪೊರೇಷನ್, ಮೇಸ್ಟ್ರೋ ಇಂಟೀರಿಯರ್ಸ್ ಹಾಗೂ ಭೂಮಿ ವಿಲ್ಲಾಸ್, ಮಡಿಕೇರಿ ಅಂಡ್ ಕೂರ್ಗ್. ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಟೆಕ್ನಿಕಾ ಇಂಡಸ್ಟ್ರೀಸ್, ವಿಸ್ಮಯ ಅಮ್ಯೂಸ್ಮೆಂಟ್ ಪಾರ್ಕ್, ಅಪೂರ್ವ ಬಿಲ್ಡರ್ಸ್, ರೋಹನ್ ಕಾರ್ಪೊರೇಷನ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ಬ್ಯಾಕ್ ಟು ಅವರ್ ಸೆಮಿ ಫಿನಾಲೆ ರೌಂಡ್. ನಮ್ಮ ಮಮ್ಮೀಸಿಗೆ ಒಂದು ಹೀರೋಯಿನ್ ಫ್ಲೇವರ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ತಮ್ಮ ತಮ್ಮ ಫೇವ್ರೆಟ್ ಹೀರೋಯಿನ್ಸ್ ಅಥವಾ ಅವರನ್ನು ಡಿಪಿಕ್ ಮಾಡುವಂಥ ಮೋಸ್ಟ್ ರಿಸೆಂಬ್ಲೆನ್ಸ್ ಇರುವಂಥ ಹೀರೋಯಿನ್ಸನ್ನು ಪಿಕ್ ಮಾಡಿ ಅವರ ಡಾನ್ಸನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೂರಾರು ಮಮ್ಮೀಸಲ್ಲಿ ಸೆಲೆಕ್ಟ್ ಆದಂಥ ಟಾಪ್ 11 ಕಂಟೆಸ್ಟೆಂಟ್ಸ್ ಇದೀಗ ಡಾನ್ಸ್ ಮಾಡ್ತಾ ಇದ್ದಾರೆ ಬೆಸ್ಟ್ ಹೀರೋಯಿನ್ಸ್ನ ಬಗ್ಗೆ. ನೆಕ್ಸ್ಟ್ ಬರುವಂಥ ಕಂಟೆಸ್ಟೆಂಟ್ ಮಮ್ಮಿ ಡಾನ್ಸ್ ಮಾಡ್ತಾ ಇದ್ದಾರೆ ಮಿಸ್ ವರ್ಲ್ಡ್ ಕ್ರೌಂಡ್. ಫ್ಯಾಷನಲ್ಲಿ ಸ್ಟಾರ್ಟ್ ಮಾಡಿದಂಥ ಇವರು ಫ್ಯಾಷನನ್ನು ಬಿಟ್ಟು ಬಾಲಿವುಡ್ಗೆ ಬಂದರು. ಬಾಲಿವುಡ್ಡಲ್ಲಿ ಹಂಗಾಮ ಮಾಡಿದಂಥ ಇವರು ಇದೀಗ ಹಾಲಿವುಡ್ಗೆ ಕೂಡ ಹೋಗಿದ್ದಾರೆ. ಸೊ ಲಟ್ಕೆ ಝಟ್ಕೆ ಇರುವಂಥ ವೆರಿ ಫೇಮಸ್ ಬಾಲಿವುಡ್ ಆಕ್ಟ್ರೆಸ್ ಪ್ರಿಯಾಂಕಾ ಚೋಪ್ರಾ ಬರ್ತಾ ಇದ್ದಾರೆ. ಆದರೆ ಯಾರು ಮಮ್ಮಿ ಅಂತ ನೀವು ನೋಡಬೇಕಾಗತ್ತೆ. ಪ್ಲೀಸ್ ವೆಲ್ಕಮ್ ಪ್ರಿಯಾಂಕಾ ಚೋಪ್ರಾ. इश्क है वो आतिश गालिब जो जलाए ना जले बुझाए ना मुझे. अस्सलामे इश्कुम यारा, अस्सलामे इश्कुम, अस्सलामे इश्कुम यारा, अस्सलामे इश्कुम. अस्सलामे इश्कुम यारा, अस्सलामे इश्कुम, अस्सलामे इश्कुम यारा, अस्सलामे इश्कुम. ओ मेरी अदाएं तीर है, हाँ मेरी अदाएं तीर है, मेरी अदाएं तीर है, मेरे यार निशाना तुम. अस्सलामे इश्कुम यारा, अस्सलामे इश्कुम, अस्सलामे इश्कुम यारा, अस्सलामे इश्कुम. ये रोज रोज का नाच करना तेरा बस का नहीं है. नाच करना मेरे बस का नहीं है. अरे तुझे तो मैं ऑल इंडिया स्टार बनकर दिखाऊंगी. अरे पैसा फेंक, तमाशा देख, नाचेगी पिंकी फुल टू लेट. आंसर है सारे सवालों के. मुंबई की ना दिल्ली वालों की, पिंकी है पैसे वालों की. मुंबई की ना दिल्ली वालों की, पिंकी है पैसे वालों की. पीपी 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 और पिक्की पी पर पैसा. शॉरी लड़कों को नो बट्टे का देख, नाचेगी पिंकी फुल टू लेट. पोस्टर हो सारी दीवानों की. मुंबई की ना दिल्ली वालों की. अरे बाबा बस. ओके बाय. पैसे वालों की. हाँ आज तो नाचने वाली फुल फिल्टू धमाका ಕಾನ್ಫಿಡೆಂಟ್ ಡ್ಯಾನ್ಸ್ ಮಾಡ್ತಾ ನಿಂತಾರ್ರಿ ನೀವು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವಲ್ಲ ಅಣ್ಣ ಒಂಚೂರು ಕಾನ್ಫಿಡೆನ್ಸ್ ಓಕೆ ಏನು ಚಾಂಡ್ ಡ್ಯಾನ್ಸ್ ಮಾಡ್ತದೆ चुर जोर बन ले एड एंड ये तो प्रियंका चोपड़ा पन पना नहीं चपांतेर कैसे लगा डांस करके ओके नो प्रॉब्लम प्रियंका चोपड़ा ना हाइट है
ಗೊತ್ತಿಜಿ ಈರ್ನ ಗೊತ್ತಂಡೆ ಈರ್ನ ಹೈಟ್ ಐತೆ 5'2". 5'2". ಪ್ರಿಯಾಂಕ ಒಂಜಿ 6'2" ಇಪ್ಪೇರ 1 feet difference. Okay, let's see what the judges have to say. We go directly to Chirashri Anchan. ಹಾಯ್ ರಿನಿ, ಹಲೋ ಮ್ಯಾಮ್. ಇದು ನಾ ಫೇವ್ರೇಟ್ ಪ್ರಿಯಾಂಕಾ. ಇಷ್ಟ ಉಂಟು ಅಲ್ಲಿ ವೆರಿ ಗ್ರೇಸ್ಫುಲ್ ಲೈಕ್ ಈವನ್ ಮೈನ್. Your favorite? Yes. You want to take her home? ಇಜಿ ಯಾರಿಗೆ ಆ ಪೋಸ್ಟರ್ ಕೊರ್ಲೆ ಮುರಾಣಿಯ ಗಣಪತಿ ತಿಕ್ಕಿಜಿಂದ ಬುಲ್ತೊಂದಿತ್ತೇರೆ ಆರ್ ಪೀರ್ ಪೋನಾಗ ಪ್ರಿಯಾಂಕಾ ಚೋಪ್ರಾನ ಪೋಸ್ಟರ್ ಚಿರಶ್ರೀ ಕೊರ್ಲೆ. ಯೋರ್ ಫೇವ್ರೆಟ್? ಯಾ. ಆರ್ ನಾವು ಡಾನ್ಸ್ ಇಷ್ಟ ಅವು ಮೂವಿ ಇಷ್ಟ? I like all her movies. I don't mind watching it 100 times also. ಓಕೆ ಒಂಜಿ ಮೂವಿನ 100 times ಪಂಡ? I mean, I don't mind watching. You don't mind? ಒಂಜಿ ಫೇವ್ರೆಟ್ ಮೂವಿ ಆಫ್ ಪ್ರಿಯಾಂಕಾ ಚೋಪ್ರಾ? Mary Kom. Oh, ಅಂಶ ಪಂಡ ಮೇರಿ ಕಾಮ್. Okay, yes. Dance was good. Irna energy improve atanda, but expressions alpalpet was going ups and downs. So I want your ಅವು ಪಂಡ ಹೈಟ್ ಪ್ರಿಯಾಂಕ ಅವಲಿಪ್ಪುನು ಮೇರ್ ಮೂಲಿಪ್ಪುನು ಅಂಚೆ ಹೊರ ಪ್ರಿಯಾಂಕನ ಹೈಟ್ ಬೋಪುನು ಹೊರ ಮೇರ್ನ ಹೈಟ್ ಬರ್ಪು ಪ್ರಿಯಾಂಕನ ಹೈಟ್ ಬೋಪುನು ಮೇರೆ ಬೋಡು ಅಂಚೆ ಎಕ್ಸ್ಪ್ರೆಷನ್ ಅಂಚೆ ಮಿತ್ತು ತಿರ್ತು ಬಂದಿತ್ತು. and ಜೋಕ್ಸ್ ಇರ್ ಬೇಜಾರು ಅನ್ಪಚ್ಚಿ. yeah away expression, it was going ups and downs and energy was there. Away last time were the improvements undu ee sala, and expression the methu chur concentration malpule, but overall it was a good performance and 1 mark extra for PC. ತುಲೆ ದಾಲ ಆಪ್ಷನ್ ಇಜ್ಜಾಂದೆ ತೆತ್ತಿನ ಪ್ರಿಯಾಂಕಾ ಚೋಪ್ರಾ ಅತ್ತೆ ಆರೇಡ್ ದಾತಿರಿಗೆ 1 mark extra ತಿಕ್ಕಂಡು. Right, thank you so much Chirashri. All the best. ಥ್ಯಾಂಕ್ ಯು. Okay, we go on to Arun sir. ರಿನಿ ಶೆಟ್ಟಿ ಎಸ್ ಸರ್, ಹೇಗಿದ್ದೀರಾ? ಹುಷಾರಿದ್ದೇನೆ. ಅರೆ ತುಳು ಬರ್ಪುಂಡು. ತುಳು ಬರ್ತದಾ? ತುಳು ಬರ್ಪುಂಡಾ? ಓಕೆ. ಇರೆಗೆ ಎಂಚ ನಿನ್ನ ಪರ್ಫಾರ್ಮೆನ್ಸ್? ಎಡ್ಡೆ ಅಂಡ್ ಒಂದು ಸ್ಟೆಪ್ ಮಿಸ್ ಆಡತ್ತೆ. ಇರ್ನ ಯಾಪಡ್ದಲ್ಲ ಪರ್ಫಾರ್ಮೆನ್ಸ್ ಸೋಲ್ ಹೊಡೆದು ಈ ಸರ್ತಿ ಮಸ್ತ್ ವೀಕ್ ದ್ಯಾಗ ಎಕ್ಸ್ಪ್ರೆಷನ್ ಈ ಸೆಮಿಫೈನಲ್ಗೆ ಬೋಡ್ತಿನಂಚಿನ ಒಂದು ಎಕ್ಸ್ಪ್ರೆಷನ್ ಇರಡೆಜ್ಜಿ ಬೈಜ್ಜಿ ಕೆಲವು ಕಡೆ ಟೀರ್ ಎಕ್ಸ್ಪ್ರೆಷನ್ ಬಿಡೋದಿತ್ತಾರೆ ಡ್ರಾಪ್ ಆಗೋದಿತ್ತಂಡು ಸ್ಟಾರ್ಟಿಂಗ್ ಏನಪ್ಪಾಗ ಆಲ್ಟಂಡ ಬಂಡೆ ಕೊರಿಯೋಗ್ರಾಫರ್ನ ಸರಿ ಪಂಡದು ಕೊರ್ಪುಜರ ಮಕ್ಳಿಗೆ ಇಂಚಿನ ಗೊತ್ತಾವಂದಿಜ್ಜಿ. ಸೊ ಸೋಲ ಮನ್ಪನಿಗೆ ಇರು ಏತ್ ಎಕ್ಸ್ಪ್ರೆಷನ್ ಕೊರ್ಪರ್ ಆ ತೀರ್ನ ಪರ್ಫಾರ್ಮೆನ್ಸ್ ಶೋಕ್ ತೋಜುಂಡು ಇರ ಸ್ಟೆಪ್ ಇರ ಕೌಂಟ್ ಆಪುಜಿ ದಯಪಂಡ ಇರು ಆಲ್ಮೋಸ್ಟ್ ಇರ ಎಕ್ಸ್ಪ್ರೆಷನ್ ಅಡಿ ಇರ್ನ ಕವರ್ ಮನ್ಪೋಲಿ ಸ್ಟೆಪ್ ತತ್ತನಲ್ಲ ಮುಲ್ಪ ಸ್ಟೆಪ್ ವೀಕ್ ಇರ್ನ ಕೊರಿಯೋಗ್ರಫಿ ವೀಕ್. ಕೆಲವು ಮೂಮೆಂಟ್ ಇರು ಫ್ಲೋರ್ ಮೂಮೆಂಟ್ ಒಂಜಿ ಮಂತಾರೆ ಕಾರ್ ಇಂಚ ಬಂದದ್ದು ಅವು ಆಫ್ ಉಂಟು ಅವು ಇಂಚ ಮಂದಿ ಬಾಡಿ ವೇವ್ಸ್ ಬರೋಡಿತ್ತಂಡು ಕರೆಕ್ಟ್ ಅದೇ. ಸೊ ಅವಲ ಆಫ್. ಸೊ ಸೆಮಿಫೈನಲ್ ಪಂಡಾಗ ಒಂಚೂರು ವೀಕ್ ಆದೇತು ಅವ್ರು ದಯ ಗೊತ್ತಾಪುಜಿ ಸ್ಟ್ರಾಂಗ್ ದಯ ಪಂಡ ಇರು ಸೆಮಿಫೈನಲ್ ಹಿಡಿದ ಬಕ್ಕ ನೆಕ್ಸ್ಟ್ ಫೈನಲ್. ಸೊ ಆಯ್ನಾತ್ ಚಾಲೆಂಜ್ ಅದೇತೊಂದು ಅರ್ಂಡ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. Thank you Arun sir. Smile anchane pad. Full smiles. Okay, Elton Mascarenes. I agree with both of them. Dayak Panda, first of all, hi. Okay, sorry. Shok Tojunlar, I like the costume and I like the choreography, I can say. But Priyanka Chopra, see, we give importance what we expect. And nama dada expect malpun panda when we have given a theme. Nama theme unji korta heroines. Okay, Bollywood award ya Sandalwood award ನಮ್ಮ ಹೀರೋಯಿನ್ಸ್ ಥೀಮ್ ಕೊರ್ನಾಗ ಆ ಕ್ಯಾರೆಕ್ಟರ್ ಅಟ್ಲೀಸ್ಟ್ ನಮಗೆ ಅಕ್ಲು ಎಂಚ ನಲ್ತೊಂದಿತ್ತೀರ ಅನ್ನಲ್ಲ ನಮಗೆ ರೀಚ್ ಅವಾರ್ಡ್. ಸೊ ಐ ಡಿಂಟ್ ಫೀಲ್ ಲೈಕ್ ದಟ್ ಯು ಆರ್ ಡ್ಯಾನ್ಸಿಂಗ್ ಲೈಕ್ ಅ ಲಿಲ್ ಕ್ಲೋಸ್ ಟು ಪ್ರಿಯಾಂಕಾ ಚೋಪ್ರಾ ಆಲ್ಸೋ. ಅರ್ಥ ಅಂಡೆ you're not finishing the step. Yeah, I would say all the very best. Hope to see you in finale. Thank you. And God bless. Thank you. Thank you so much judges. Okay, happy? Not happy. Okay, no problem. Ingla special judge ullere. I hope now she'll come and dance for Priyanka Chopra's steps. Side Dumbu, please comment on Rini's dance. Rini, as usual, choreography was good. The choreography steps must it and pura it. Choreography was very good. But ಆ ಕೊರಿಯೋಗ್ರಫಿಗೆ ಈ ನಾವು ಮಲ್ತಿನೇ ಆಯ್ತು ಬಿಕಾಸ್ ಕೊರಿಯೋಗ್ರಫಿ ಎಂಚೆತ್ತಿನ ಅನ್ನತ್ತೆ ಆ ಮೂವ್ಸ್ ಅಂಚನೆ ಇರ್ ಮಲ್ತದೋಡ ಆ್ಯಸ್ ಯೂಶ್ವಲ್ ಪ್ರಿಯಾಂಕನ ಒಂಚೂರು ಆ ಪ್ರಿಯಾಂಕ ತೋಜಿ ಇರ್ನ ಕಣ್ಣದ ಎಕ್ಸ್ಪೆನ್ ಶಿ ಡಸ್ ದಟ್ ಲಿಪ್ ಮೂಮೆಂಟ್ ಆ್ಯಂಡ್ ಶಿ ಗಿವ್ಸ್ ದಟ್ ಐ ಮೂಮೆಂಟ್ ಇಂಚ ಕೊರ್ಪಲ್ ದ್ಯಾಟ್ ವಾಸ್
ಶುಡ್ ಹ್ಯಾವ್ ಬೀನ್ ಒಂತ ವೀಡಿಯೋಸ್ ವಾಚ್ ಮಾಡ್ತಂದ ಇರೇಗ ಕ್ಯಾರೆಕ್ಟರ್ದುಲೈ ಇನ್ವಾಲ್ವ್ ಆತೊಲಿ ಕಾಸ್ಟ್ಯೂಮ್ ವೈಸ್ ವಾಸ್ ಗುಡ್ ಆ್ಯಸ್ ರೀನಿ ವಾಸ್ ಅ ಗುಡ್ ಡಾನ್ಸರ್ ಬಟ್ ಆ್ಯಸ್ ಪ್ರಿಯಾಂಕಾ ಚೋಪ್ರಾ ಇಟ್ ವಾಸ್ ಲ್ಯಾಗಿಂಗ್ somewhere Priyanka Chopra was missing, but the choreography was very good. Okay, that's all the best. Thank you. Superb. Thank you so much. First, congratulations to the choreographer. The Mata judges have said the choreography was super excellent. And as Reeni, you were very good. But as Priyanka Chopra, there was something lacking, but no problem. Okay? Yes. Ponaga matra are narnattu. Kullad pole ave. Thank you so much, Reeni. Dance, mommy, dance. 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 Welcome back after the break to your favorite show. There is none other than the number one dancing reality show of Coastal Karnataka. That is Sun Pure Dance Mummy Dance Season 2. Powered by Gadi Detergent, Citadel Developers, PropHippo.com. ಇವರಿಗೆಲ್ಲ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ರೌಂಡ್ನ ಬಗ್ಗೆ ನಿಮ್ಗೆ ಗೊತ್ತಿದೆ, ಅದು ಏನು ಅಂದರೆ ಹೀರೋಯಿನ್ ರೌಂಡ್. ಒಂದು ವೇಳೆ ಹೀರೋ ರೌಂಡ್ ಆಗ್ತಾ ಇದ್ರೆ ಹಲವಾರು ರೀತಿಯಾದಂತಹ ಹೀರೋಗಳು ಬರ್ಬೋದಿತ್ತು. ಆ್ಯಂಡ್ ಹೀರೋಯಿನ್ಸ್ ಅಂತೂ ಖಂಡಿತವಾಗ್ಲೂ ಬರ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ವೇದಿಕೆಯಲ್ಲಿ ಒಬ್ಬರು ಬ್ಯೂಟಿಫುಲ್ ಆಗಿರೋವಂಥ ಆ್ಯಕ್ಟ್ರೆಸ್ ಬರ್ತಾ ಇದ್ದಾರೆ. ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್ ಆಗಿದ್ರು, ಈಗಲೂ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಒನ್ ಆಫ್ ದ ಡ್ಯಾಶಿಂಗ್ ಹೀರೋಯಿನ್ ಕಂಗನಾ ರಾನಾವತ್. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿ ಒಂದು ಸಲ ಅವರು ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಕೂಡ ಪಡ್ಕೊಂಡಿದ್ರು. ಅವರನ್ನು ಒಬ್ಬರು ಇಮಿಟೇಟ್ ಮಾಡಿ ಅವ್ರ ಥರನೇ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಕಂಗನಾ ರಾಣಾವತ್ ಥರನೇ ಮಾಡ್ತಾರಾ, ಅವ್ರಿಗಿಂತ ಬೆಟ್ರಾಗಿ ಮಾಡ್ತಾರಾ, ಇಲ್ಲ ರಂಗನಾ ಖಾನಾವತ್ ಥರ ಮಾಡ್ತಾರಾ, ಅದು ಗೊತ್ತಿಲ್ಲ. ಸೊ ಅವ್ರಿಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಿ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ದ ಬ್ಯೂಟಿ ಕ್ವೀನ್ ಕಂಗನಾ ರಾಣಾವತ್. वाह जी, हम बिजी क्या हुए, आप तो बेवफा हो गए. सुना है आपकी शादी है, हम तो यहाँ आपकी दुल्हन देखने आए थे. जो न करना था कर गई, मैं भी कित जाके मर गई. जो न करना था कर गई, मैं भी कित जाके मर गई. अच्छी खासी चटनी चंगी खानी बावड़ी होगी, बघाड़ी 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 बावड़ी होगी. रोज सवेरे नीम अंधेरे घर से भागी मैं भागी, घर से बारे वाजदे बिना बात के बीच रात के. नींद से जागी मैं जागी, नींद से बारे वाजदे. दुनिया के बोले तू जान दे, मेरे दिल की जान ले. मगाड़ी बावड़ी होगी, 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 मगाड़ी. ये पसंद की है आपने? आपने तो कहा था कि मेरे जैसी लगती है. ये गवार. ए छोरी, होश में आजा, तमीज से बात कर. हारे में क्या जादू से? You know she like the drama, yeah she a sexy mama, and when she dance everybody go. हाय देखो तो भोली कितनी उतनी हर टेढ़ी चीज है. बातें करे है कड़वी कड़वी फिर भी अजीज है. गुलाबों वाली बोतल शराबों वाली अदाएं बड़ी funky करे है नौटंकी. ये छोरी बड़ी गामा कोई है, बड़ी बड़ी आंखें हैं आंसुओं की टंकी. ये छोरी बड़ी गामा कोई है. सुनिए बॉस को जी, મારા નામ દાશતરી પાઠક છે. हम रामदास कॉलेज पुणे यूनिवर्सिटी में पढ़ूँ, बहुत सारे रियलिटी शो करूँ और बॉस को दिन तारे लिए परफॉर्म करूँ. मेरा तो इतना लाइफ खराब हो गया, इतना लाइफ खराब हो गया, खराब 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 इतना लाइफ खराब 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 हो गया. टेबल पे चक्की
ಸೂಪರ್ ಫ್ಯಾಂಟಾಸ್ಟಿಕ್. ಇವ್ರು ನೋಡುವಾಗ ನಮ್ಗೆ ಏನೇನೋ ಫೀಲ್ ಆಗುತ್ತೆ ಅಂದರೆ ಪರ್ಫಾರ್ಮೆನ್ಸ್ ಎಲ್ಲ ಹೇಳಬೇಕು ಅಂತ ಅನಿಸುತ್ತೆ. ಬಟ್ ಎಸ್, ರಿಯಲಿ ಕ್ಯೂಟ್ ಆಗಿದ್ದಾರೆ. ಅಷ್ಟೇ ಕ್ಯೂಟ್ ನೀವಾಗಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವು ಅವ್ರ ತನಕ ನಾಚ್ಕೋತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದ್ರ ಹಿಂದ್ಗಡೆ ಒಂದು ದೊಡ್ಡ ಸ್ಟೋರಿ ಇದೆ. ನನಗೆ ನನ್ನ ಫೇವ್ರೆಟ್ ಆ್ಯಕ್ಟ್ರೆಸ್ ಆಗಿದ್ರು ಅವರು. ನಂದು ಗೋಯಿಂಗ್ ಆನ್ ಎಲ್ಲ ಇತ್ತು ಹಿಂದೆ, ಗೋಯಿಂಗ್ ಆನ್ ಎಲ್ಲ ಇತ್ತು. ಬುಡೊಂದುಲ್ಲೆ ಒಂದು ನಿಮಿಷ ಪೋಂಡ್ ಅಲ್ಲೇ ರಾಕೆಟ್ ಪೋಂಡ್ ಏನ್ರೆ ಜನ ಇತ್ತನ ಬುಡ್ಪೆ ತೂಲೆ ಸರ್ ನಿಕ್ಲೆ ಕಮೆಂಟ್ ಕೊರ್ಲ ಮೈಕ್ ಆನ್ ಮಲ್ತನೆ ಎಡ್ಡೆ ಇತ್ತು. ಕಂಟಿನ್ಯೂ ಸ್ಟೋರಿ ಇತ್ತು ನಾನು ಎಂಕುಲೆಂಕುಲು ಪಾತೆರ್ನ ಇರ ಕಂಟಿನ್ಯೂ ಮನ್ಪ್ಲೆ ನಿಕ್ಲೆ ಪಾತೆ ನಾವು ಕಟ್ ಮನ್ಪ್ಲೆ ಅಂಡ್ ಎಂಗ್ಲನ್ ಸ್ಟೋರಿ ಇತ್ತು ಬಳ ಇಂಗ್ಲ ಹೋಗ ಬುಡ್ನಿ ಬಂಡ ದಾದ ಬಂಡ. ಆದ್ರೆ ಅವರು ನನಗೆ ಕಾಲ್ ಮಾಡಿ ಹೇಳಿದ್ರು, ಅದರಲ್ಲಿ ಕಬೂತರ್ ಅಂತ ತೋರಿಸ್ತೀಯಲ್ಲ, ಅದು ನೆನಪಲ್ಲಿ ರೂಪೇಶಿಗೆ ತೋರಿಸ. ನಾನೇ ಕಾಮಿಡಿ ಮಾಡುವಾಗ ನಮಗಿಂತ ದೊಡ್ಡ ಕಾಮಿಡಿ. ನಮ್ಗೆ ಬ್ರೇಕಪ್ ಆಗಿದ್ದು ಯಾಕೆ ಗೊತ್ತಾ ನಿಮಗೆ? ಯಾಕೆ ಗೊತ್ತಾ? ಯಾಕೆ ಅಂತ ಕೇಳಿ ನೀವು. ಯಾಕೆ ಅಂದ್ರೆ ನಾನು ಸರ್ ಒಂದು ನಿಮಿಷ ನಾನು ಮ್ಯಾಟ್ರ್ ಹೇಳ್ಬಿಟ್ಟು ಮುಗಿಸ್ತೀನಿ. ನಾನು ಕಂಗನಾ ರಾಣವತ್ ಅಂತ ಹೇಳಬೇಕಿತ್ತು, ಬಟ್ ರಂಗನ ಕಾಣವತ್ ಅಂತ ನಾನು ಮೆಸೇಜ್ ಮಾಡಿದೆ. ಅದಕ್ಕೆ ಅವರು ಬೇಸರಾಗಿ ಬ್ರೇಕಪ್ ಆಗಿಬಿಟ್ರು. ಓಕೆ, ಕಾಗೆಗಳೆಲ್ಲ ಇರೋವಾಗ ಒಳ್ಳೆ ವಿಚಾರಕ್ಕೆ ಬೆಲೆ ಇಲ್ಲ, ಪರವಾಗಿಲ್ಲ. ಏರ್ ಬ್ರೇಕಪ್ ಮಂತೀನಿ. ಸಾರಿ, ಬ್ರೇಕಪ್ ಏರ್ ಮಂತೀನಿ. ಬ್ರೇಕಪ್ ఆరు ఇచ్చాను అరే గొత్తుండ విషయం గొత్తుండ అత్తులే లవ్ పన్పునంచిన ಅವರು ಅಡ್ಡ ಮೇಟ್ ಲಾವಡ್ నుంచి ಒಂಜಿ ಮೇಟ್ ಲಾವಲ್ ಅದು ಎಕ್ಕಡೆ ನಾನು ಫಸ್ಟ್ ಐಶ್ವರ್ಯ ಲವ್ ಮಂತೆ ಬೊಕ್ಕ ಕಂಗನಾ ರನೌತ್ ಬೊಕ್ಕ ದೀಪಿಕಾ ಪಡುಕೋನೆ ಅಡ ಯಾನೆ ಬಲ್ತದು ಬ್ಲಾಕ್ ಆಫೀಸರ್ ಐಕೆ ಅಕ್ಕಲ ಪಿಕ್ಚರ್ ಪೂರ ಫ್ಲಾಪ್ ಆಗುಂಡು. ಕರೆಕ್ಟ್ ಫಸ್ಟ್ ಆಫ್ ಆಲ್ ಅರೆ ದೀಪಿಕಾ ಪಡುಕೋನೆ ಹೀರೋಯಿನ್ ಗೊತ್ತಿಸಿ ಅದೇ ಟಾಪ್ ಉಪ್ಪುನ ಹೀರೋಯಿನ್ ಎನಿವೇಸ್ ಅದೇ ಕರೆಕ್ಟ್ ಟಾಪ್ ಉಪ್ಪುನ ಹೀರೋಯಿನ್ ಪಿಕ್ಚರ್ ಮಾತ್ರ ಇದು ಮಸ್ತ್ ಕಾಮಿಡಿ ಎಲ್ಲ ಮಾಡ್ತಾರೆ ಅವರು. ಎನಿವೇಸ್ ನೀವು ಸೀರಿಯಸ್ ಆಗಿರಿ, ಯಾಕಂದ್ರೆ ನಿಮ್ಗೆ ಕಮೆಂಟ್ಸ್ ಬೇಕಲ್ವಾ. ನೀವು ಹೇಳಿ ಯಾಕೆ ಇವರನ್ನ ಆಯ್ಕೆ ಮಾಡ್ಕೊಂಡ್ರಿ ನೀವು? ಅವಳು ನನ್ನ ಫೇವ್ರೆಟ್ ಆಕ್ಟ್ರೆಸ್. ಏನ್ ನೋಡಿ ಫೇವ್ರೆಟ್ ಆಗಿದ್ದು ಅವರಲ್ಲಿ ಅಂತದ್ದು ಏನಿದೆ ಅಂತ? ಆಕ್ಚುಲಿ ಕ್ವೀನ್ ಮೂವಿಯಲ್ಲಿ ಅವಳದು ಆಕ್ಟಿಂಗ್ ಸೂಪರ್ಬ್ ಆಗಿದೆ ಅಂಡ್ ಆಲ್ಸೋ ಹರ್ ಆಟಿಟ್ಯೂಡ್, ಅವ್ರು ತುಂಬಾ ಸ್ಟ್ರಾಂಗ್. ಸೊ ಐ ಲೈಕ್ ಹರ್. ಓಕೆ, ಎನಿವೇಸ್ ನಿಮ್ಮ ಇಷ್ಟ, ನೀವು ಯಾರನ್ನು ಬೇಕಾದರೂ ಲೈಕ್ ಮಾಡ್ಕೋಬಹುದು. ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ಅವ್ರಿಗೆ ಲೈಕ್ ಆಗಿದೆ ಅಂತ ನಾನು ಕೇಳಬೇಕು. ಸೊ ಚಿರಶ್ರೀ ಅಂಜನ್ ಹೇಳಿ, ನಿಮಗೆ ಎಷ್ಟು ಖುಷಿ ಆಯಿತು, ಎಷ್ಟು ಲೈಕ್ ಆಯಿತು, ಎಷ್ಟು ಅನ್ಲೈಕ್ ಆಯಿತು? ಹಾಯ್ ನಿಶಾ. ಹಲೋ. ಇಲ್ಲ, ಶೇರ್ ಮಾಡಿಬಿಡಿ, ಲೈಕೋ ಅನ್ಲೈಕೋ ಶೇರ್ ಮಾಡಿಬಿಡಿ ಪ್ಲೀಸ್. ಓಕೆ, ಸೊ ನೈಸ್ ಕಾಸ್ಟ್ಯೂಮ್ಸ್, ಮಸ್ತ್ ಪೊರ್ಲು ತೋಜೊಂದುಲ್ಲಾರ. ಥ್ಯಾಂಕ್ ಯು. ಸೂಪರ್ಬ್ ಎನರ್ಜಿ ಆ್ಯಂಡ್ ವಂಡರ್ಫುಲ್ ಎಕ್ಸ್ಪ್ರೆಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ಟಿಲ್ ನಾವ್ ಲೈಕ್ ಈತ ಹೀರೋಯಿನ್ಸ್ ಎಂಕ್ ಬಾಡಿ ಲ್ಯಾಂಗ್ವೇಜ್ ತಿಕ್ಕದು ಜೀವಲ್ಪಲ್ಲ, ಬಟ್ Irna body language was awesome. I could see Kangana dancing in front of me. Thank you, ma'am. And even the props were utilized very nicely. Okay? Thank you. So all the best. Thank you, ma'am. ಓಕೆ, ಎಲ್ಲ ಪಾಸಿಟಿವ್. ನಿಮಗೆ ಖುಷಿ ಆಯ್ತಲ್ಲ? ಇನ್ನಿರೋವಂಥದ್ದು ಎರಡು, ಒಂದು ಆಟಮ್ ಬಾಂಬು, ಸ್ಕೇರಿ ಜಡ್ಜಸ್. ಹೌದೌದು, ಅವ್ರು ಯಾವಾಗ ಯಾವ ಟೈಪಲ್ಲಿ ಯಾರಿಗೆ ಏನು ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಎನಿವೇಸ್ ನಮ್ಮ ಅರುಣ್ ಆಳ್ವಾಸ್ ಸರ್ ಏನು ಹೇಳ್ತಾರೆ, ಬಟ್ ಒಂದಂತೂ ಹೇಳ್ಬೋದು, ಹೆಂಗಿದ್ದೀರಾ ಅಂತ ಕೇಳ್ತಾರೆ ಅವರು. ಎಸ್ ಪ್ಲೀಸ್. ನಿಶಾ, ಎಸ್, ಹೇಗಿದ್ದೀರಾ? ಹುಷಾರಿದ್ದೀವಿ. ಓಕೆ, ಹೇಗೆ ಅನಿಸ್ತು ಪರ್ಫಾರ್ಮೆನ್ಸ್ ಬಗ್ಗೆ ಗೊತ್ತಿಲ್ಲ, ಆದರೆ ನಾನು ತುಂಬ ಎಂಜಾಯ್ ಮಾಡಿದೆ. ಓಕೆ, ಅದೇ ಬೇಕಿರೋದು. ಗುಡ್, ನೈಸ್ ಕೊರಿಯೋಗ್ರಫಿ. ಥ್ಯಾಂಕ್ ಯು. ನೈಸ್, ಥ್ಯಾಂಕ್ಸ್ ಟು ಮೈ ಕೊರಿಯೋಗ್ರಾಫರ್. ಎಸ್, ಆ್ಯಂಡ್ ಎಕ್ಸ್ಪ್ರೆಷನ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು. ನಿಮ್ಮ ಪ್ರೆಸೆಂಟೇಷನ್ ಸೂಪರ್. ಥ್ಯಾಂಕ್ ಯು. ಎಲ್ಲ ಸೂಪರ್. ಆದರೆ ಆ ಒಂದು ಚೌಕಟ್ಟಿನಿಂದ ಹೊರಗಡೆ ಬರ್ತಿರ್ಲಿಲ್ಲ ನೀವು, ಅದ್ಯಾಕೆ? ಅಷ್ಟರಲ್ಲಿ ಆ ಒಂದು ರೌಂಡಲ್ಲೇ ಡ್ಯಾನ್ಸ್ ಮಾಡ್ತಿದ್ದೀರ. ಬಾಡಿ ಮೂಮೆಂಟ್ ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದೀರ, ಅಷ್ಟೇ ನೀವು ಸ್ಟೇಜ್ ಯುಟಿಲೈಸೇಷನ್ ಮಾಡ್ತಿದ್ರೆ ಸೂಪರ್ ಆಗ್ತಿತ್ತು. ಆಕ್ಚುಲಿ ಅದು ನಂದು ಮಿಸ್ಟೇಕ್, ನನಗೆ ಹೋಗ್ಲಿಕ್ಕಿತ್ತು ಅಲ್ಲಿ, ನಾನು ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ನೀವು? ಎಲ್ಲ ಫುಲ್ ರೆಂಟ್ ಕೊಡ್ತೀವಿ ಅಲ್ಲಿ, ಎಂಡಿಂದ ಇಲ್ಲಿ ಎಂಡ್ವರೆಗೆ. ಅವಳು ಆಮೇಲೆ ಕರ್ಫ್ಯೂ ಬರ್ದರಿಗೆ. ಯಾಕಲ್ಲ, ಯಾಕೆ ಹೋಗಿಲ್ಲ ಹೇಳಿ, ಯಾಕೆ ಹೋಗಿಲ್ಲ? ನಿಮ್ಮ ಪ್ರಾಬ್ಲಮ್ ಏನು ಹೇಳಿ? ಮರ್ತೋಯ್ತು. ಓಕೆ ಹಾಗೆ ಮಿಸ್ಟೇಕ್, ಹೌದಾ? ಮಿಸ್ಟೇಕ್ ಆಗಿದೆ ಅಲ್ಲ, ಕರೆಕ್ಟ್ ಅಲ್ವಾ? ಓಕೆ, ಅಲ್ಟಿಮೇಟ್ ನಿಮ್ಮದು ಎಕ್ಸ್ಪ್ರೆಷನ್, ಓವರ್ ಆಲ್ ಪರ್ಫಾರ್ಮೆನ್ಸ್ ಐ ಲೈಕ್. ಥ್ಯಾಂಕ್ ಯು. ಓಕೆ, ತುಂಬ ಚೆನ್ನಾಗಿ ಕಾಣ್ತಿದ್ರಿ ಈ ಡ್ರೆಸ್ಸಲ್ಲಿ. ಥ್ಯಾಂಕ್ ಯು. ರೂಪೇಶಿಗಿಂತ ಸಹ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಡಿಫ್ರೆಂಟಾಗಿ ಕಾಣ್ತಿದ್ದೀರಾ. ಓಕೆ, ಆ್ಯಕ್ಚುಲಿ ನೀವು ಡ್ರೆಸ್ ಮತ್ತು ಮೇಕಪ್ ಬಗ್ಗೆ ಹೇಳಿದ್ರಲ್ಲ, ಸೊ
ಐ ವಾಂಟ್ ಟು ಥ್ಯಾಂಕ್ ಒನ್ ಗರ್ಲ್, ದಟ್ ಇಸ್ ಪ್ರತೀಕ್ಷಾ. ಅವಳೇ ನನಗೆ ಯಾವಾಗಲೂ ಫುಲ್ ಸೆಟ್ಟಿಂಗ್ ಮಾಡೋದು ಅವಳೇ. ಸೊ ಥ್ಯಾಂಕ್ ಯು ಸೆಂಟ್ರಿಂಗ್ ಮಾಡೋದು, ಪ್ರತೀಕ್ಷಾ. ಸೆಂಟ್ರಿಂಗ್ ಮಾಡೋದು, ಸೆಟ್ಟಿಂಗ್ ಸೆಟ್ಟಿಂಗ್. ಶಾಲೆಗೆ ಪೋಲೆ ಪಣ್ಣಾಗ ಕುಂಜ ತೋರ್ದ ಗುಡ್ಡೆಡು ಗುಲ್ಲೆರ ಅಂಡ್ ಸಾರಿ ದಾಯಿಗೆ ಎಂಗ್ಲ ಸಾಲಡ್ ಈತ ನಾಟ ಸೆಟ್ಟಿಂಗ್ ದ ಮೇಕಪ್ ದ ಕಲ್ಪದಿಜರ್ ಸರ್. ಅವು ಇರ್ನ ಸಾಲಡ್ ಕಲ್ಪದ ಪೇರು ಎಂಗ್ಲ ಸಾಲಡ್ ವಿಜ್ಞಾನ ಸಮಾಜ ಅಟ್ಲೀಸ್ಟ್ ಅವ್ ಜನರಲ್ ನಾಲೆಜ್ ಅವು ಸ್ಕೂಲ್ ಪೋಂಡ್ ಪೋಯ್ಜನ ಬರ್ಪುಂಡು ಅಂಡ್ ಒಂದು ಬರು ನಿಜಾತ ಎಂಕ್ಲ ಗೊತ್ತಾ ಇರ್ನ ದಾದನ ಮಿಸ್ಟೇಕ್ ಉಂಟು. ಅವು ಇರ್ನ ಸಾಲಡ್ ಕಲ್ಪನ ಮೇಸ್ಟ್ನ ಮಿಸ್ಟೇಕ್ ಆರ್ ಮೇಕಪ್ ದ ಮಾತ ಕಲ್ಪನ ಎಂಚ ಮಲ್ಲೆ ಮೈಕ್ ಆಫ್ ಆನ್ ಆಗಿತ್ತು ಇರ್ನ. ಓಕೆ ನಿಶಾ, ಓವರ್ ಆಲ್ ಪರ್ಫಾರ್ಮೆನ್ಸ್ ಲೈಕ್ಡ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬೊಕ್ಕ ಯಾಕಡೆ ಎಂಕ ಕಂಪೇರ್ ಮಲ್ತರಿ ಒಂಜಿ ಪೊಣ್ಣ ನಾನಾಗ ಎಂಚ ಕಂಪೇರ್ ಮಲ್ಪರು ಒಂಜಿ ಯಾನಿಂಚೊಪ್ಪುಡು ಅತಂದ ಐ ಡೋಂಟ್ ನೋ ಇತ್ತ ರಡ್ಡು ಜನನು ಉಂಚ ತೂನಾಗ ಓಕೆ ಜಂಬ್ರೆ ತೂಯರೆ ಪೋನಾಗ ಈರ್ ಅಂಚಿನ ಚೂರು ತೋಜೊಂದುಲ್ಲ ಪಂಡ ಕೋಡ್ ನಮ್ಮ ಲಾಸ್ಟ್ ಟೈಮ್ ಎಪಿಸೋಡ್ ಒಂಜಿ ಇತ್ತದ ಅಂಚ ಕಲ್ಲರ್ಲ ಪಿಂಕ್ ಉಂಡದೆ ಸೊ ಕೂಡ ಅರೆಣು ತೋಡ್ಚೀರು ಈರ್ ಇರೆಣೆ ತೂಲೆ ಅದು ಇರ್ನಾವಣೆ ಬರ್ಪೆ ಸರ್ ಫಲ್ಲೆ ಸರ್. ಓಕೆ ಓಕೆ ಗಡ್ಡ ಮೀಸೆ ಉಂಡ ನಂದು ಓಕೆ ಉಪ್ಪಡು ಗಡ್ಡ ಮೀಸೆ ಇರೆಗ್ಲ ಉಂಡು ಪ್ರೂವ್ ಮಲ್ಪರ ಚಾನ್ಸಸ್ ಇತ್ತೆ. ನೋ ಪ್ರಾಬ್ಲಮ್ ಅಟ್ ಆಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನಿಲ್ಲ, ನಮ್ಮ ಎಲ್ಟನ್ ಅವ್ರು ಏನು ಹೇಳ್ತಾರೆ ಅಂತ ಕೇಳಬೇಕು. ಓ ಟು ಎಲ್ಟನ್. ಹಾಯ್ ಮೆರುಲ ನಿಶಾ. Hello. ಓಕೆ, ಫಸ್ಟ್ ಆಫ್ ಆಲ್ ಕೊರಿಯೋಗ್ರಫಿ ವಾಸ್ ಗುಡ್, ಬಟ್ ಅಗೇನ್ ಚೇರ್ ಸೆಕ್ಷನ್ ಬಂತಾರತ್ತೇರು ಚೇರ್ ಸೆಕ್ಷನ್ ಒಂತೆ ಸ್ಟ್ರಗಲ್ ಇತ್ತು ನೀರ್ನ. when you use the chair irna onte struggle itin choreography mal ir malpunaga the choreography was proper, but when you use the prop onte struggle itin. But apart from that I would tell you that ireg bokka nananji I had given a title yero smiling queen and Shweta. Okay, ira areg takkar korpara and you have a beautiful expression, smile. Thank as well ireg ಪಾಸಿಟಿವ್ ಕಮೆಂಟ್ಸ್ ಆವಾಡ ನೆಗೆಟಿವ್ ಕಮೆಂಟ್ಸ್ ಕೊರಾಡು ಇರ್ನ ತೆಲಿಕೆ ಆನ್ಕಾಲ್ಗೇಟ್ ಪೆಪ್ಸಿಡೆಂಟ್ ಪೂರ ಒಟ್ಟಿಗೆ ಅಂಚನೆ ತಂಜ ಸ್ಮೈಲ್ ಆ್ಯಂಡ್ ವಿಚ್ ಇಸ್ ವೆರಿ ಗುಡ್ ಆ್ಯಂಡ್ ಕೀಪ್ ಇಟ್ ಅಪ್. ಐ ಲೈಕ್ ದ ಒಂಜಿ ಮೂಮೆಂಟ್ ಇತ್ತು ಎಡಿಟಿಂಗ್ ವೈಸ್ ಸಾಂಗ್ ವೈಸ್ಲ ಒಂಜಿ ಟಾಕ್ 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 ಕ್ವೀನ್ ಹೇ. Okay, Nadut outlet it. That punch was nice, and yes, for the fact that in the character, Kangana Ranaut character started with Nadut one tepondu, kuda take off on, kuda one tepondu, kuda last kuda button. Okay, on off it, but still overall, I would say it's I like the performance. Super. Thank you, thank you. And I hope you enter finale and wish you all the luck. God bless. Thank you. ಅದೇ ಹಂಗ ಅಕ್ಕ ಮಕ್ಕ ಎಡೆ ಕಮೆಂಟ್ಸ್ ತಿಕ್ಕನಿರಗೆ. ಆ್ಯಂಡ್ ನನ್ನ ಫೈನಲ್ ಒಂದು ಜಡ್ಜ್ಮೆಂಟ್ ನಮ್ಮ ಗೆಸ್ಟ್ ಜಡ್ಜ್ ಹಿಡಿದು ಬರೋಡು. ಸೊ ಸರಿತಾ ಮ್ಯಾಮ್ ಬಲ್ಲ ಇರಗೈತೆ ಖುಷಿ ಅಂತ ಮರುಲ ಲಾಸ್ಟ್ ಪರ್ಫಾರ್ಮೆನ್ಸ್ ಇದನ್ನ ಡಿಫ್ರೆಂಟ್ ಆಗಿತ್ತು. ಲಾವಣಿ ಪರ್ಫೆಕ್ಟ್ ಅದು ಮಾಡ್ತಾರೆ. ಈ ಪರ್ಫಾರ್ಮೆನ್ಸ್ಲ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ದ ಮೂಮೆಂಟ್ ಕಂಗನಾ ರನಾವತ್ನ ಮೂಮೆಂಟ್ ತೋಜೊಂದಿತ್ತು ನಿಂಗೆ. ಥ್ಯಾಂಕ್ ಯು ಮ್ಯಾಮ್. ಸೆಕೆಂಡ್ ಥಿಂಗ್ ಇಸ್ ದಟ್ ದ ಒಂದು ಶೋಲ್ಡರ್ ಮೂಮೆಂಟ್ ಮಾಡ್ತಾರತ್ತೆ ನಡುಟು, ದಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ದ ಫುಲ್ ಓವರ್ ಆಲ್ ಪ್ರೆಸೆಂಟೇಷನ್ ನಿಂಗೆ ಮಸ್ತ್ ಇಷ್ಟ. ಎಕ್ಸ್ಪ್ರೆಷನ್ಸ್ ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ಎವ್ರಿ ಮೂಮೆಂಟ್ ವಾಸ್ ಕ್ಲೀನ್. ಆಸ್ ಯಾ ಒಂದಂತೆ ಮಿಸ್ಟೇಕ್ ಇಸ್ ಬಿಕಾಸ್ ಐ ವಾಸ್ ಸೀಯಿಂಗ್ ಯು ಡಾನ್ಸಿಂಗ್ ಎಂಜಾಯಿಂಗ್ ದೇರ್ ಆ್ಯಂಡ್ ಐ ವಾಸ್ ಆಲ್ಸೋ ಎಂಜಾಯಿಂಗ್ ಹಿಯರ್. So small mistakes yantu tiji sala. So I was enjoying that Kangana Ranawat's movements and the attitude. Correct, attitude was very good. Thank you, ma'am. So yeah, now enjoy maltondite in a dance. You are a very good dancer. Thank you, ma'am. Means a lot. ಮುಂದಿನ ರೌಂಡ್ಗೆ ಹೋದ್ರೆ ಅಲ್ಲೂ ಇದಕ್ಕಿಂತ ಅದ್ಭುತವಾಗಿರುವಂತ ಪ್ರದರ್ಶನ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಂದು ಸಣ್ಣ ವಿರಾಮ ತಗೋಬೇಕು. ಅದಾದ ಮೇಲೆ ಯಾರು ದಿ ಬೆಸ್ಟ್ ಪರ್ಫಾರ್ಮರ್ ಅನ್ನೋ ಅಂತ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗುತ್ತೆ. So take a short break. Dance, mommy, dance. 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 Yes, ವೀಕ್ಷಕರೇ, ಈ ಒಂದು ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಇದರ ಸೆಮಿಫೈನಲ್ ವೇದಿಕೆ. ಅದರಲ್ಲೂ ಕೂಡ ಈ ಒಂದು ಸಂಚಿಕೆಯನ್ನು ಮುಗಿಸುವಂತಹ ಸಮಯ. ಅದರಲ್ಲಿ
ಪ್ರಮುಖವಾಗಿರುವಂಥ ಒಂದು ಘಟ್ಟ ಏನಪ್ಪಾ ಅಂದರೆ 3 ಜನ ಮಮ್ಮಿಯಂದರು ಅವರ ಬೆಸ್ಟನ್ನು ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ದಿ ಬೆಸ್ಟ್ ಯಾರನ್ನೋ ಅಂತ ಒಂದು ಪ್ರಶ್ನೆಗೆ ಉತ್ತರ ಸಿಗುವಂಥ ಸಮಯ. ಒಬ್ಬರು ದೆವ್ವ ಆದರು, ಅಂದರೆ ಸೌಂದರ್ಯ ಅವರ ಒಂದು ಕ್ಯಾರೆಕ್ಟರ್ನ ಮಾಡಿದ್ರು. ಇನ್ನೊಬ್ಬರು ಪ್ರಿಯಾಂಕಾ ಚೋಪ್ರಾ ಅವರಾದರು. ಇನ್ನೊಬ್ಬರು ಕಂಗನಾ ರಾಣಾವತ್ ಅಂತ ಅವರನ್ನ ಪ್ರೆಸೆಂಟ್ ಮಾಡಿಕೊಂಡ್ರು. ಅದರಲ್ಲಿ ದಿ ಬೆಸ್ಟ್ ಯಾರು ಅಂದರೆ ಬೆಸ್ಟ್ ಹೀರೋಯಿನ್ ಅನ್ನೋವಂಥ ಒಂದು ಟೈಟಲ್ ಯಾರಿಗೆ ಹೋಗುತ್ತೆ? ಈ ಪ್ರಶ್ನೆಗೆ ಉತ್ತರ ಕೊಡೋರು ನಮ್ಮ ಸರಿತಾ ಮ್ಯಾಮ್. ಸೊ ಪ್ಲೀಸ್. 3 contestants. ನಾನು ನಿಮ್ಮ ಹತ್ರನೇ ಕೇಳ್ತೀನಿ, ಹೂ ಇಸ್ ದ ಬೆಸ್ಟ್? ಆ್ಯಕ್ಚುಲಿ ಮ್ಯಾಮ್ ನಾನು ಇಬ್ಬರದ್ದು ಸಹ ಪರ್ಫಾರ್ಮೆನ್ಸ್ ನೋಡಲಿಲ್ಲ. ಬಟ್ ಪ್ರೀವಿಯಸ್ ಪರ್ಫಾರ್ಮೆನ್ಸ್ ಬಗ್ಗೆ ಇದು ತಗೊಂಡ್ರೆ ಐ ವುಡ್ ವೋಟ್ ಫಾರ್ ಕೃತಿ. ಆಡಿಷನ್ ಬಗ್ಗೆ ಹೇಳೋದಾದ್ರೆ ಓಕೆ ಎಸ್ ಅವರು. ಓಕೆ, ನೆಕ್ಸ್ಟ್ ಇಶಾ. ಎಸ್ ಮೇಡಮ್, ಅದ್ರ ಲಾಜಿಕ್ ಏನು ಗೊತ್ತಾ ನಿಮಗೆ? ಅವ್ರಿಗೆ ಅವ್ರ ಹೆಸರು ಹೇಳಕ್ಕಾಗಲ್ಲ, ನಾನೇ ಬೆಸ್ಟ್ ಅಂತ. ಬಟ್ ಅದಕ್ಕೆ ನಾನು ಇರ್ಲಿಲ್ಲಪ್ಪ ನನ್ನ ಮೇಲೆ. ದುಂಬುದ ಎಪಿಸೋಡ್ಲ ಪಂತೆ ಎಂಕುಲು ಏಪಲ ಎಂಚಿನ ಇಟ್ಲ ಎಂಕುಲು ಬೆಸ್ಟ್ ಫಸ್ಟ್ ಎಂಕುಲು ಬೆಸ್ಟ್ ಬೊಕ್ಕ ಮಾತಿರ್ಲ ಬೆಸ್ಟ್ ಅಪ್ಪಗ ದುಂಬು ಬೋಪುನಿ ಇಜಿ ನಾನು ಎಂಕುಲು ಪಿರೋಡೆ ಉಂತೊಂದು ಅಕ್ಕುಲು ಬೆಸ್ಟ್ ನಾನು ಎಂಕುಲು ಏಪಲದಿಲ್ಲ ಯಾನೇ ಬೆಸ್ಟ್ ಬಂದ್ಬಿಡು ಬೇತೆರ್ಲ ಬಂದಿರುತ್ತೆ. ಕರೆಕ್ಟ್ ಅವು ಕರೆಕ್ಟ್ ಪಾಯಿಂಟ್. ಕೆಲವು ಸತಿ ಯಾರು ಸುಳ್ಳು ಪನ್ಪೇರು ಇತ್ತೆ ಕರೆಕ್ಟ್ ಸತ್ಯ ಸುಳ್ಳು ಬಂದಿರೋ ಸುಳ್ಳು ಬಂತಂದು ಸುಳ್ಳು ಬಂದಾಗ ಕಕ್ಕೆ ಮಾತಾಡ್ರು. ಸಾರಿ, ಸತ್ಯ ಬಂದಾಗ ಎಂಕೆ ಯಾನ್ ಮುಕ್ಕಲ್ದಿಲ್ಲ. ನೋ ಪ್ರಾಬ್ಲಮ್ ಅಟ್ ಆಲ್. ಅಂಡ್ ಕಮಿಂಗ್ ಟು ದ ಮ್ಯಾಟರ್, ಹೂ ಇಸ್ ದ ಬೆಸ್ಟ್ ಹೀರೋಯಿನ್ ಆಫ್ ದ ಎಪಿಸೋಡ್? ಮರುಲಾ ನಿಶಾ. On the back, bidding. Congratulations, Marula. Yes. Kangana Ranador Bobbe, please. Okay, 3, 2, 1. There we go. Thank you, ma'am. Ayyo. Okay. ಯಾನೊಂಜಿ ಪನ್ಪು ಕಂಗ್ರ್ಯಾಚುಲೇಷನ್ ಮರುಲಾ. ಥ್ಯಾಂಕ್ ಯು ಮ್ಯಾಮ್. ನೈಸ್ ಪರ್ಫಾರ್ಮೆನ್ಸ್. ಸೊ 2 ಜನ ಬೇಜಾರು ಮಲ್ಪೊಚ್ಚಿ. ಐ ಥಿಂಕ್ ಯು ನೋ ಹೌ ಇಸ್ ಇಟ್ ಲೈಕ್. ಓಕೆ ದಿಸ್ ಇಸ್ ಜಸ್ಟ್ ಫಾರ್ ಟುಡೇ ದಿಸ್ ಎಪಿಸೋಡ್ ಬೆಸ್ಟ್ ಹೀರೋಯಿನ್, ಬಟ್ ಇಟ್ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಎಂಟರ್ಡ್ ಫಿನಾಲೆ. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಎಸ್, ಯಾರು ಬೆಸ್ಟ್ ಪರ್ಫಾರ್ಮರ್ ಆಗಿದ್ದಾರೆ ನೀವಂತೂ ಅಬ್ಸಲ್ಯೂಟ್ಲಿ ಸೇಫ್ ಅಂತ ಹೇಳ್ಬೋದು. ಆದರೆ ನಿಮ್ಮ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಯು ಮೇ ಬಿ ಇನ್ ದ ಫಿನಾಲೆ ಇಲ್ದೇನೂ ಇರ್ಬೋದು, ಬಟ್ ನೀವು ಮುಂದೆ ಬರ್ಬೋದು ಇವಾಗ. ಎಸ್, ಆಲ್ ದ ಬೆಸ್ಟ್ ಮೂರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಇವತ್ತಿನ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೀರೋಯಿನ್ಸ್ ಬರ್ತಾರೆ, ಇನ್ನಷ್ಟು ಅದ್ಭುತವಾಗಿರುವಂತಹ ಪ್ರದರ್ಶನ ಈ ಒಂದು ವೇದಿಕೆಯಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಸದ್ಯಕ್ಕೆ ನಾವಂತೂ ಟಾಟಾ ಬಾಯ್ ಬಾಯ್ ಹೇಳುವಂತಹ ಸಮಯ. ನೀವು ನೋಡ್ತಾ ಇರುವಂಥದ್ದು ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪವರ್ಡ್ ಬೈ ಗಡಿ ಡಿಟರ್ಜೆಂಟ್ prophipo.com. ಇವರಿಗೆಲ್ಲರಿಗೂ ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ರೌಂಡಲ್ಲಿ ಇದಕ್ಕಿಂತ ಜಾಸ್ತಿ ಅಥವಾ ಇದೇ ಲೆವೆಲಲ್ಲಿ ಮನೋರಂಜನೆ ನಿಮಗೋಸ್ಕರ ಕಾಯ್ತಾ ಇದೆ. ಅಲ್ಲಿ ತನಕ ನೀವೇನು ಮಾಡಬೇಕು, ನಮ್ಮ ಟಿವಿ ನೋಡ್ತಾ ಇರಬೇಕು. ಆ್ಯಂಡ್ ನನ್ನನ್ನು ಒಂದು ಸ್ವಲ್ಪ ಜಾಸ್ತಿ ಮಿಸ್ ಮಾಡ್ತಾ ಇರಬೇಕು. ಟೋಟಲ್ ಆಗಿ ಟೀಮನ್ನು ಮಿಸ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.